ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಸ್ಪೆಷಲ್ ಕಾರ್ಯಕ್ರಮ ವಿಸ್ಮಯ ವಿನಾಯಕ. ನಾನು ನಿಮ್ಮೆಲ್ಲರ ಪ್ರೀತಿಯ ನಿಶಾ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವರು ನಮ್ಮ ಕೋಸ್ಟಲ್ ವುಡ್ ಇಂಡಸ್ಟ್ರಿಯ ಆಕ್ಟರ್, ಡೈರೆಕ್ಟರ್, ಕಮಿಡಿಯನ್ ಅಷ್ಟೇ ಅಲ್ಲದೆ RJ, ಮಿಮಿಕ್ರಿ ಆರ್ಟಿಸ್ಟ್, ಸ್ಟ್ಯಾಂಡಪ್ ಕಮಿಡಿಯನ್, ಸಿಂಗರ್ ಕೂಡ ಹೌದು. ಸೊ ಇವರನ್ನ ಟೋಟಲ್ ಆಗಿ ಸಕಲ ಕಲಾ ವಲ್ಲಭ ಅಂತಾನೆ ಕರಿಬಹುದು. ಸೊ ಇವರು ಪರದೆ ಮೇಲೆ ಬಂದ ತಕ್ಷಣ ಜನರ ಬಾಯಿಂದ ಶಿಳ್ಳೆ ಹಾಗೂ ಕೈಯಿಂದ ಚಪ್ಪಾಳೆಗೆ ಕಮ್ಮಿ ಅಂತೂ ಇರೋದೇ ಇಲ್ಲ. ಸೊ ಹಿ ಈಸ್ ನನ್ ಅದರ್ ದೆನ್ ದ ವೆರಿ ಟ್ಯಾಲೆಂಟೆಡ್, ಫೇಮಸ್ ಆಕ್ಟರ್, ಡೈರೆಕ್ಟರ್ ವಿಸ್ಮಯ ವಿನಾಯಕ್ ಸರ್. ಬನ್ನಿ ವೀಕ್ಷಕರೇ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಎಸ್ ಸರ್, ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಿಂದ ಒಂದು ಡೈಲಾಗ್ ಬೇಕು, ನಮ್ಮ ಎಲ್ಲಾ ವೀಕ್ಷಕರು ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಫೇಮಸ್ ಡೈಲಾಗ್ ಇದೆಯಲ್ಲ ಸರ್, ಚಿಪ್ಸ್ ಬಾಲೆಗೆ ತಿನ್ರೆ ಚಿಪ್ಸ್ ತಿಕ್ಕುವ, ಅದರಿಂದನೇ ಸ್ಟಾರ್ಟ್ ಮಾಡೋಣ. ಪಪ್ಪನಗಳೇ, ಬಾಲೆಗೆ ತಿನ್ನಿಯಾರದಲ್ಲ ಚಿಪ್ಸ್ ತಿಕ್ಕುವ. ಪಪ್ಪನಗಳೇ, ಬಾಲೆಗೆ ತಿನ್ನೋರಂತೆ ಚಿಪ್ಸ್ ತಿಕ್ಕುವ. ಓ ಪಪ್ಪನಗಳೇ, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬಾನೇ ಚೆನ್ನಾಗಿತ್ತು. ಎಸ್ ಸರ್, ನಿಮ್ಮ ಹೆಸರು ಕೇಳಿದ ತಕ್ಷಣ ನನಗೆ ಮೊದಲು ಕಾಡುವ ಪ್ರಶ್ನೆ ಅಂದ್ರೆ ವಿಸ್ಮಯ. ಸೊ ಏನಿದೆ ಸರ್ ವಿಸ್ಮಯ? ವಿಸ್ಮಯ, ನಾನು ವಿಸ್ಮಯ ಅಲ್ಲ ಆಕ್ಚುಲಿ. ಇದ್ದಂತ ಟೀಮ್, ಅದು ಮ್ಯಾಜಿಕ್ ಟೀಮ್ ವಿಸ್ಮಯ ಅಂತ. ಸೊ ಅದರ ಜೊತೆ ಇದ್ದಿದ್ರಿಂದ ವಿಸ್ಮಯದ ವಿನಾಯಕ ವಿಸ್ಮಯ. ಮ್ಯಾಜಿಕ್ ಮಾಡಿ ಮಾಡಿ ವಿಸ್ಮಯ ಅಂತ. ಮ್ಯಾಜಿಕ್ ನಾನು ಮಾಡ್ತಾ ಇರ್ಲಿಲ್ಲ, ಮ್ಯಾಜಿಕ್ ಟೀಮ್ ಅಲ್ಲಿ. ಓಕೆ ಓಕೆ ಸರ್. ಸರ್, ತಮ್ಮ ಬಾಲ್ಯದ ಬಗ್ಗೆ ಹೇಳಿ. ಹುಟ್ಟಿದ್ದು, ಬೆಳೆದಿದ್ದು, ಸ್ಕೂಲಿಂಗ್ ಎಲ್ಲ ಎಲ್ಲಿ? ನಾನು ಹುಟ್ಟಿದ್ದು ಆಕ್ಚುಲಿ ಮಹಾರಾಷ್ಟ್ರ, ಅಂದ್ರೆ ರತ್ನಗಿರಿ. ಆಕ್ಚುಲಿ ಇಲ್ಲಿಯವರೇ. ನನ್ನ ತಂದೆ ಕೆಲಸಕ್ಕೋಸ್ಕರ ಅಲ್ಲಿ ಹೋದಾಗ ಫ್ಯಾಮಿಲಿ ಎಲ್ಲ ಅಲ್ಲಿದ್ವಿ ಸ್ವಲ್ಪ ಸಮಯದ ಮಟ್ಟಿಗೆ. ಅಲ್ಲಿ ಈತನ ಜನ್ಮ ಆಯಿತು. ಸೊ ಅಲ್ಲಿ ನಂತರ ಮಂಗಳೂರಿಗೆ ಬಂದಿದ್ದು. ಸೊ ಅದು 1 ವರ್ಷ ಕೂಡ ಇಲ್ಲ. ಆ ಟೈಮಲ್ಲೇ ಮಂಗಳೂರಲ್ಲಿ ಬಂದು ಮತ್ತೆ ಬೆಳೆದಿದ್ದೆಲ್ಲ ಉರ್ವ ಸ್ಟೋರಲ್ಲಿ. ಓಕೆ ಸರ್, ನಿಮ್ಮ ಸ್ಕೂಲ್ ಲೈಫ್ ಬಗ್ಗೆ ಹೇಳಿ. ಎಲ್ಲಿ, ರತ್ನಗಿರಿಯಲ್ಲೇ ಸ್ಕೂಲ್? ಇಲ್ಲ 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 ಇಲ್ಲ, ಅಲ್ಲಿ ಮೋಸ್ಟ್ಲಿ 1 ವರ್ಷದ ಒಳಗಡೆ ಇಲ್ಲಿ ಬಂದಿದ್ದೀವಿ. ಇಲ್ಲೇ ಸ್ಕೂಲ್? ಇಲ್ಲ ಇಲ್ಲ ಇಲ್ಲ, ಸ್ಕೂಲ್ ಎಲ್ಲ ಇಲ್ಲೇ. ಉರ್ವ ಸ್ಟೋರ್ ಅಂದ್ರೆ ನಮ್ ಕೊಟ್ಟಾರ ಆಗಿತ್ತು, ಸೈಂಟ್ ಪೀಟರ್ ಹೈಯರ್ ಪ್ರೈಮರಿ ಸ್ಕೂಲ್. ಅದು ಅಲ್ಲಿ ಪ್ರೈಮರಿ ಆಗಿದ್ದು. ಅದಕ್ಕಿಂತ ಮೊದಲು ಬೇಬಿ ಸ್ಕೂಲ್ ಒಂದಿತ್ತು. ಸೊ ಶಾಲೆಗೆ ಹೋಗೋದಂದ್ರೆ ಇಷ್ಟ ನನಗೆ, ತುಂಬಾ ಇಷ್ಟ. ತುಂಬಾ ಇಷ್ಟ. ಆಗ ಒಂದು ಮ್ಯಾಟಡೋರ್ ಬರ್ತಾ ಇತ್ತು ಬೇಬಿ ಸ್ಕೂಲಿಗೆ. ನಾನು ಬೈ ಫೋರ್ಸ್, ನಮ್ಮನ್ನು ಬೇಡ ಅಂತ ಹೇಳ್ತಿದ್ರು, ನಾವು ಹತ್ತು ಹೋಗುದು ಮನೆಯಿಂದ. ಅಂದ್ರೆ ಅಲ್ಲಿ ಹೋದ ಕೂಡಲೇ ಅಲ್ಲಿ ಉದ್ದೇಶ ಇತ್ತು ನಮ್ದು. ಅಂದ್ರೆ ಅಲ್ಲಿ ಸೈಕಲ್ ಅನ್ನು ಕೊಡ್ತಾ ಇದ್ರು ಬಿಡ್ಲಿಕ್ಕೆ ನಮ್ಗೆ, 3 ಟೈರ್ನ ಸೈಕಲ್. ಹೊಸ ಯೂನಿಫಾರ್ಮ್ ಇತ್ತು, ಮಧ್ಯಾಹ್ನ ಒಳ್ಳೊಳ್ಳೆ ಫುಡ್ ಇತ್ತು. ಸೊ ಹೀಗೆ ಅಲ್ಲಿ ನಮ್ಮದು ಒಂದು ಊರ್ನ ಒಂದು 3 ಜನ ಇದ್ವಿ ನಾವು. 3 ಜನ ಪರ್ಮನೆಂಟ್ ನಾವು ಹೋಗ್ತಾ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಸರ್, ನನ್ಗೇನಾದ್ರೂ 1 ದಿವಸದಲ್ಲಿ ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಚಾನ್ಸ್ ಸಿಕ್ಕರೆ, ಸೊ ಒಂದ್ ದೊಡ್ಡ ಲಿಸ್ಟ್ ರೆಡಿ ಮಾಡ್ತೀನಿ ನಾನು, ಏನೆಲ್ಲ ಮಾಡ್ಬೇಕು ಅಂತ. ಸೊ ನಿಮ್ಗೇನೋ 1 ದಿವಸ ಮುಖ್ಯಮಂತ್ರಿ ಆದ್ರೆ ನೀವೇನೋ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಏನಿದು ಕತೆ? ಇಲ್ಲ, ಅದು ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಒಂದು ಅಶೋಕ್ ನಗರ ಸ್ಕೂಲಲ್ಲಿ ಒಂದು ಸ್ಪೀಚ್ ಇದೊಂದು ಇದಿತ್ತು, ಕಾಂಪಿಟಿಷನ್ ಇತ್ತು, ನಾನು ಮುಖ್ಯಮಂತ್ರಿ ಆದರೆ ಅಂತ. ಸೊ ಅದಕ್ಕೆ ನಮ್ಮ ಟೀಚರ್ ಒಂದು ಬರೆದು ಕೊಟ್ಟಿರೋದು, ರೋಹಿಣಿ ಟೀಚರ್ ಅಂತ ಇದ್ರು, ಅವರು ಬರೆದು ಕೊಟ್ಟಿರೋದು. ಅದ್ರಲ್ಲೆಲ್ಲ ಉಲ್ಟಾ, ನಾನು ಮುಖ್ಯಮಂತ್ರಿ ಆದ್ರೆ ಡಾಮರ್ ಎಲ್ಲ ತೆಗಿಯೋದು ಅಂತ. ಯಾಕಂತ ಹೇಳಿದ್ರೆ ವೆಹಿಕಲ್ ಎಲ್ಲ ಓವರ್ ರ್ಯಾಶ್ ಆಗಿ ಹೋಗ್ತದೆ. ಅದಕ್ಕಾಗಿ ಇದು ಮಣ್ಣಿನ ರೋಡೆ, ಎಲ್ಲ ಜನ ಗುಂಡಿ ಗುಂಡಿ ಅಲ್ಲೆಲ್ಲ ಇದ್ದು ಹಾಗೆ ಮಾಡುವ ಅಂತ ಎಲ್ಲ ಉಲ್ಟಾ ಆ ತರದ ಒಂದು ಸ್ಪೀಚ್ ಅದಷ್ಟೇ. ಓಕೆ ಸರ್, ಹಾಗೆ ಕ್ರಿಕೆಟ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಸರ್? ಕ್ರಿಕೆಟ್ ಸಾಧಾರಣ ಎಲ್ಲಿ ಹೈಸ್ಕೂಲ್ ವರೆಗೆ ಕ್ರಿಕೆಟ್ ಆಡ್ತಾ ಇದ್ದೆ. ಆನಂತರ ಅದರ ಹುಚ್ಚೆ ಹೋಯ್ತು ಕ್ರಿಕೆಟ್ ಇದು. ಯಾಕೆ ಕೇಳಿದೆ ಅಂದ್ರೆ, ಸೊ ನಿಮ್ನ ಸಿಕ್ಸರ್ ಸಿದ್ದು ಅಂತ ಕರಿತಿದ್ರಂತೆ. ಸೊ ಯಾರು ಕರಿತಿದ್ರು, ಏನಿದು? ಇಲ್ಲ, ಆಕ್ಚುಲಿ ನನಗೆ ಏನು ಕ್ರಿಕೆಟ್ ಅಲ್ಲಿ ಎಲ್ಲ ಕುಟ್ಟುದು ಅಂತ ಹೇಳ್ತಾರಲ್ಲ, ಅದೆಲ್ಲ ಅಭ್ಯಾಸ ಇಲ್ಲ. ಬಂದ ಕೂಡಲೇ ಬಾರಿಸೋದು, ಈಗ ಎಲ್ಲ ಲೆಫ್ಟ್ ಹೊಡಿತಾ ಇದ್ದೆ. ಸೊ ಹಾಗಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದೆ ನಾನು. ಹಾಗಾಗಿ ಸಿಕ್ಸರ್ ಸಿದ್ದು ಅಂತ ಕರಿತಾ ಇದ್ರು. ಸಿಕ್ಸರ್ ಸಿದ್ದು ಅಂತ. ಎಸ್ ಸರ್, ನೆಕ್ಸ್ಟ್ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ ಸರ್. ಎಲ್ಲಿ ಕಾಲೇಜ್ ಆಗಿದ್ದು, ಹೇಗಿತ್ತು ಆ ಒಂದು ಗೋಲ್ಡನ್ ಮೆಮರೀಸ್? ಕಾಲೇಜ್ ಲೈಫ್ ದೊಡ್ಡ ಟ್ವಿಸ್ಟ್ ಆಗಿದ್ದು. ನನ್ನ ಹೈಸ್ಕೂಲಲ್ಲಿ ಸಿಂಗಿಂಗ್ ಸ್ಟಾರ್ಟ್ ಆಗಿತ್ತು ನಂದು. ಪ್ರೈಮರಿಯಲ್ಲಿ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ನಮ್ಮೊಬ್ಬರು ನಾರಾಯಣ್ ಮಾಸ್ಟರ್ ಅಂತ ಇತ್ತು. ಇವತ್ತು ಟೀಚರ್ಸ್ ಡೇ ಬೇರೆ, ಆ್ಯಂಡ್ ಭಾರಿ ಖುಷಿ ಆಗ್ತದೆ. ಅವರದು
ಟ್ರೈನಿಂಗ್ ಇತ್ತು ನಮಗೆ. ಸೊ ಸ್ಕೂಲಲ್ಲಿ ನನ್ನನ್ನು ಪರ್ಸನಲ್ ಆಗಿ ಪಿಕ್ ಮಾಡ್ತಾ ಇದ್ರು. ನೀನಿದ್ಯಾ ಒಂದು ಇಬ್ಬರನ್ನು ಪಿಕ್ ಮಾಡಿದೆ, ಮತ್ತೆ ಯಾರೆಲ್ಲ ಇದ್ದೀರಪ್ಪ ಅಂತ ಹೇಳ್ತಿದ್ರು. ಹಾಗೆ ನನ್ನನ್ನು ಅವರೇ ಪಿಕ್ ಮಾಡೋದು, ನೀ ಬಾ ಅಂತ. ನನ್ನದು ಏನು ನಡೀತಾ ಇರಲಿಲ್ಲ ಆಗ. ನನಗೆ ಬೇಡ ಅಂತಿದ್ರು, ನಾನು ಹೋಗ್ತಿದ್ದೆ ಅವರ ಭಯದಿಂದಾಗಿ. ಜೋರಿದ್ರು ಅವರು ಮಾಸ್ಟ್ರು. ಸೊ ಹಾಗಾಗಿ ಅವರ ಇದರಿಂದಾಗಿ ನನಗೆ ಡ್ರಾಮಾದ ಆಕ್ಟಿಂಗ್ ಇದು ಸ್ಟಾರ್ಟ್ ಆಯ್ತು. ಹೌದು. ಸೊ ಅಲ್ಲಿಂದ ಆಕ್ಟಿಂಗ್ ಸ್ಟಾರ್ಟ್ ಆಗಿ ಹೈಸ್ಕೂಲಿಂದ ಸಿಂಗಿಂಗ್ ಸ್ಟಾರ್ಟ್ ಆಯ್ತು. ಸಿಂಗಿಂಗ್ PUC ಗೆ ಬರಬೇಕಾದ್ರೆ ಮಿಮಿಕ್ರಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಆಕ್ಚುಲಿ ಕಾಲೇಜ್ ಕೆನರಾ ಕಾಲೇಜ್ ನಮ್ದು. ಸೊ ಅಲ್ಲಿ ಟೀಮ್ ಚೆನ್ನಾಗಿತ್ತು, ಎಲ್ಲ ಟ್ಯಾಲೆಂಟೆಡ್ ಎಲ್ಲ ಇದ್ರಲ್ಲಿ. ಸೊ ಅದು ಏನಾಯ್ತು ಅಂದ್ರೆ ಒಂಥರ ಅಲ್ಲಿ ಒಂದು ಟೀಮ್ ಡೆವಲಪ್ ಆಗಿ ಒಂದು ಹೊಸ ಇದು ಸ್ಟಾರ್ಟ್ ಆಗಿದೆ ಆ ಟೈಮಲ್ಲಿ. ಮಿಮಿಕ್ರಿ ಅಂಡ್ ಮೈಮಿಂಗ್ ಸ್ಟಾರ್ಟ್ ಆಗಿದ್ದಲ್ಲಿ. ಸೊ ಅಲ್ಲಿ ನಾವು ಟೀಮೇ ಇದ್ವಿ. ಹೌದು. ಅಲ್ಲಿ ಬಹುಶಃ ಶಶಿರಾಜ್ ಕಾವೂರ್, ನಿಮ್ಗೆ ಸಿಕ್ಸರ್ ಸಿದ್ದು ಹೇಳಿರೋದವರೇ ಗೊತ್ತಿತ್ತು. ನಾವಂದ್ರೆ ಅವ್ರದ್ದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ನಮ್ಗೆ ಮತ್ತೆ ಶಶಿರಾಜ್ ಟೀಮ್ ಅವರಿಗೆ ಕಾಂಪಿಟಿಷನ್ ಇತ್ತು. ಅವ್ರದ್ದೊಂದು ಟೀಮ್ ಇತ್ತು, ಅವ್ರು ಯಾವಾಗಲೂ ಸೋಲ್ತಾ ಇದ್ರು ನಮ್ ಜೊತೆ. ಆಗ ಇದ್ರಿಂದ ಸಿಕ್ಸರ್ ಆ ಟೈಮಲ್ಲಿ. ಹೌದೌದು ಸರ್, ನಿಮ್ದು ತುಂಬ ಕುಟುಂಬ ಅಂತ ಕೇಳ್ಪಟ್ಟೆ. 4 ಜನ ಅಕ್ಕಂದ್ರು, 5 ಜನ ಅಣ್ಣಂದ್ರು. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕದ್ರಲ್ಲಿ ಎಲ್ಲ ಒಟ್ಟಿಗೆ ಇರೋದು? ಅಂದ್ರೆ ಮನೆಯ ಒಳಗಡೆ ಕೂಡ ಬೋರ್ ಇಲ್ಲ, ಹೊರಗಡೆ ಹೋದ್ರು ಬೋರ್ ಇಲ್ಲ. ಸೊ ಮನೆಯಲ್ಲಿ ಕೂಡ ಜಾಸ್ತಿ ಜನ. ಏನಿದ್ರು ಒಂದು ಫುಡ್ಡಿಗೆ ಜಗಳ ಆಗ್ತಿತ್ತು ಅಷ್ಟೇ, ನನ್ಗೆ ಜಾಸ್ತಿ ಅಂತ. ಆದ್ರೆ ಚಿಕ್ಕವರಿಗೆ ಜಾಸ್ತಿ ಯಾರು ಬೇಗ ಹೋದ್ರು ಅವ್ರದ್ದು ಲಾಭ ಅಷ್ಟೇ. ಲಾಸ್ಟ್ಗೆ ಚಿಕ್ಕವನು ಅಂತ ಏನು ಜಾಸ್ತಿ ಪ್ರೀತಿ ಆತರ ಏನಾದ್ರು ಇತ್ತಾ? ಇಲ್ಲ, ಹಸಿವಲ್ವಾ, ಒಂದೇ ರೀತಿ ಇರ್ತದೆ. ಅಲ್ಲ, ಬೇರೆ ವಿಷಯದಲ್ಲಿ ಅಲ್ಲ. ಅದಿತ್ತು. ಅಂದ್ರೆ ನನಗೆ ಅಂದ್ರೆ ತಂದೆಯಿಂದಾಗ್ಲಿ ಯಾರಿಂದಾಗ್ಲಿ ಹೋಗುವಾಗೆಲ್ಲ ಹಣ ಸಿಗ್ತಾ ಇತ್ತು ನನಗೆ. ಅಂದ್ರೆ ₹1 ಕೊಟ್ರೆ ಇವರು ಅಕ್ಕ ಆಗ್ಲಿ ಅಣ್ಣ ಆಗ್ಲಿ ಏನ್ ಮಾಡ್ತಾ ಇದ್ದ, 10 ಪೈಸದ 2 ಕಾಯಿನ್ ಕೊಡುದು ನನಗೆ. ನೋಡಿ, ನಿನಗೆ ಜಾಸ್ತಿ ಹಣ ಕೊಡ್ತೇನೆ ಅಂತ ಹೇಳುದು. ₹2 ₹1 ನಾನು ತಗೊಳುದು. ಅವರು ನನಗೆ 10-20 ಪೈಸೆ ಕೊಡುದು. ನನಗೆ ಲೆಕ್ಕ ಗೊತ್ತಿಲ್ಲ, 2 ಕಾಯಿನ್ ಸಿಕ್ತು ನನಗೆ ಅಂತ ಲೂಟ್ತಾ ಇದ್ರು ನನ್ನನ್ನ ಒಂದು ಲೆಕ್ಕದಲ್ಲಿ. ಹೀಗೆ ಆಗ್ತಾ ಇತ್ತು. ಮತ್ತೆ ನಾನು ಹಣ ತೆಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ತಂದೆ ಆಗ ಅವರು ಟೈಲ್ ಫ್ಯಾಕ್ಟ್ರಿ ಕಾರ್ಖಾನೆಯಲ್ಲಿ ದುಡಿತಾ ಇದ್ರು. ಇವನ ಅಣ್ಣ ಕೂಡ ಕಾರ್ಖಾನೆಯಲ್ಲಿ ದುಡಿತಾ ಇದ್ರು. ಅವರೆಲ್ಲ ವಾರಕ್ಕೊಮ್ಮೆ ಬರೋದು. ಆಗ ನಾನೇನ್ ಮಾಡಿದೆ, ಅವ್ರು ಚಪ್ಪಲ್ ಇಟ್ಟು ಹೋದ್ರೆ ಚಪ್ಪಲ್ ಅಂತ ತೆಗೆದು ಅಡಗಿಸಿಡುದು. ಓಕೆ, ಬರುವಾಗ ಚಪ್ಪಲ್ ಇರ್ಲಿಲ್ಲ, ನನ್ನ ಚಪ್ಪಲ್ ಎಲ್ಲ ಇತ್ತು ಅಂತ. ಆಗ ನಾನು ಹುಡುಕೊಡ್ತೇನೆ, ನನಗೆ ₹1 ಕೊಡ್ತೀರಾ? ಆಯ್ತು ಅಂತ. ಮತ್ತೆ ಎಲ್ಲೋ ಅಡಗಿಟ್ಟಿದ್ದಾರೆ, ನಾನು ತಂದು ಕೊಡುದು, ನನಗೆ ₹1 ಕೊಡ್ತಾ ಇದ್ರು. ಸಿಕ್ಕಿ ಬಿದ್ದಿದ್ರ ಯಾವತ್ತಾದ್ರೂ? ಇಲ್ಲ, ಅದು ಗೊತ್ತಿರ್ತದೆ ಅವರಿಗೆ ಓಬಿಯಸ್ಲಿ. ಆದ್ರೂ ಕೂಡ ಅದು ಈಗಲೂ ಗೊತ್ತಿದೆಯಾ ಅವ್ರಿಗೆ ಈ ಕೆಲಸ ಮಾಡ್ತೀವಿ ಅಂತ? ಯಾಕಂದ್ರೆ ಈ ಶೋ ಮೂಲಕ ಏನಾದ್ರು ಗೊತ್ತಾದ್ರೆ ಮತ್ತೆ ಮನೇಲಿ ಕ್ಲಾಸ್ ಏನಾದ್ರು ತಗೊಳ್ಬಹುದು. ಈಗ ಅದು ₹1 ಅಲ್ವಾ, ಹಾಗಕ್ಕೆ ದೊಡ್ಡದಾಗಿತ್ತು. ಆದ್ರೂ ಒಂದು ತುಂಬಾ ಸತಿ ಮಾಡಿದ್ರಲ್ಲ, ಸಾಕಷ್ಟು ಸಲ. ಓಕೆ ಸರ್, ತಾವು ಬಹಳ ಬೇಗ ತಮ್ಮ ತಾಯಿಯವ್ರನ್ನ ಅಗಲಿದ್ರಿ ಅಂತ ಕೇಳ್ಪಟ್ಟೆ. 9th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ಏನಾಯ್ತು ಸರ್? ಏನಾಗಿತ್ತು ಅಂದ್ರೆ? ಇಲ್ಲ, ಅವರಿಗೆ ಅಂದ್ರೆ ಅಸ್ತಮಾ ಪ್ರಾಬ್ಲಮ್ ಇತ್ತು. ಅವರು ಮದ್ದು ತಗೊಳ್ಳೋದ್ರಲ್ಲಿ ಬಾರಿ ಹಿಂದೆ ಇದ್ರು ಅವರು. ಅವರಿಗೆ ಏನಿದ್ರು ನನಗೆ ನೂಲು ಕಟ್ಟಿ ತಾಯ್ತ ಕಟ್ಟಿ ಆ ತರದೆಲ್ಲ ಜಾಸ್ತಿ ಇತ್ತು ಅವರಿಗೆ. ಸೊ ಹಾಗಾಗಿ ಅದೇ ಮೋಸ್ಟ್ಲಿ ಅವರಿಗೆ ಪ್ರಾಬ್ಲಮ್ ಆಯ್ತು, ಮದ್ದು ತಗೊಳ್ತಾ ಇರ್ಲಿಲ್ಲ ಅಮ್ಮ. ಆಮೇಲೆ ತಮ್ಗೆ ತಂದೆನೇ ಎಲ್ಲ ಆಗಿದ್ರು. ಸೊ ತಂದೆಯ ನಿಮ್ಮ ಒಂದು ಬಾಂಧವ್ಯ ಹೇಗಿದೆ ಸರ್? ತಂದೆ ಈಸ್ ಲೈಕ್ ಗುಡ್ ಫ್ರೆಂಡ್ ಅವರು ನನಗೆ. ನನಗೆ ಅವರಂದ್ರೆ ಬಾರಿ, ಅವರಿಗೆ ನಾನು ಕೂಡ ಅಂದ್ರೆ ಹೌದು. ಅವರಿಗೆ ಏಜ್ ಆಗ್ತಾ ಬಂದಿದ್ದಾಗೆ ಒಂದ್ಸಲ ನನ್ನ ಬೈಕ್ ಇತ್ತು, ಹೀಗೆ ಮದ್ದಿಗೆ ಅಂತ ಕರ್ಕೊಂಡು ಹೋಗಿದ್ದೆ ನಾನು. ನಾನಾಗ ರೇಡಿಯೋ ಮಿರ್ಚಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಗ ಅದರಲ್ಲಿ ಇಳಿಬೇಕಾದ್ರೆ ಅವರು ಬಿದ್ದು ಬಿಟ್ಟದ್ದು. ಅದು ಗಾಳಿಗೆ ಏನೋ ಆಗಿತ್ತು ಅವರಿಗೆ ಹೋಗುವಾಗ. ಸಾನಂತರದಿಂದ ಡಿಸೈಡ್ ಮಾಡಿದ್ವಿ ಏನೇ ಆಗ್ಲಿ ಒಂದು ಕಾರ್ ತಗೊಳ್ಳೋದು ಅಂತ ತಂದೆಗೋಸ್ಕರ. ಹಾಗೆ ಮತ್ತೆ ಲೋನ್ ಮಾಡಿ ಒಂದು ಕಾರ್ ತಗೊಂಡಿದ್ದು, ಆಲ್ಟೋ ತಗೊಂಡೆ. ಮತ್ತೆ ಕಾರಲ್ಲಿ ನಾನು ಮತ್ತೆ ತಂದೆ. ಎಸ್ ಸರ್, ಕಾಲೇಜ್ ಲೈಫ್ ಅಲ್ಲಿ ಏನೋ ಒಂದು ಸ್ಟೋರಿ ಇತ್ತಂತೆ, ಕ್ರಶ್ ಅಂತ ಕೇಳ್ಪಟ್ಟೆ. ಸೊ ಈ ಕತೆ ಏನು ಸರ್? ಕ್ರಶ್ ಇರ್ತದೆ ಕಾಲೇಜಿಗೆ ಹೋದ್ರೆ, ಹುಡುಗರು ಫೀಲಿಂಗ್ಸ್ ಇರ್ತದೆ, ಹುಚ್ಚು ಜಾಸ್ತಿ ಇರ್ತದೆ. ಪ್ರಪೋಸ್ ಏನಾದ್ರು ಮಾಡಿದ್ರ? ನಾನ್ ಮಾಡಿರ್ಲಿಲ್ಲ, ನನ್ಗೆ ಮಾಡ್ಲಿಕ್ಕೆ ಬಂದಿದ್ರು. ನಾನು ಆ ವಿಷಯದಲ್ಲೆಲ್ಲ ಬಾರಿ ಹೆದರಿಕೆ ಅಷ್ಟೇ. ಹುಡುಗಿಯರ ಹೀಗೆ ಮಾತಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಆ ಟಾಪಿಕ್ ಅಲ್ಲಿ ಬಾರಿ ಬೆವರ್ ಬರ್ತಾ ಇತ್ತು ನನಗೆ. ಸೊ ಹಾಗೆ ನನ್ನ ಹತ್ರ ಬಂದಾಗ ಕೂಡ ನನಗೆ ಭಯ ಆಗ್ತಿತ್ತು ಅಂತವರು, ಆ ಫೀಲಿಂಗ್ಸ್ ಇದ್ದವರು. ಸೊ ಹಾಗೆ. ಓಕೆ ಓಕೆ ಸರ್, ಕಾಲೇಜ್ ಲೈಫ್ ಆಯಿತು. ನೆಕ್ಸ್ಟ್ ಏನು ವರ್ಕ್ ಮಾಡಿದ್ರಾ, ಅಥವಾ ನೀವು ನಿಮಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅದೇ ಫೀಲ್ಡ್ಗೆ ಹೋದ್ರಾ, ಅಥವಾ ಬೇರೆ ಏನಾದರೂ ವರ್ಕ್ ಮಾಡಿದ್ದು ಏನಾದರೂ ಇದೆಯಾ ಸರ್? ಇದೆ ನನಗೆ. ಆ್ಯಕ್ಚುಲಿ
ನನಗೆ ಸಣ್ಣಗಿಂದ ಆ್ಯಕ್ಚುಲಿ ಏನು ಅಂತಂದರೆ ನಾನು ಡಿಪೆಂಡೆಂಟ್ ಆಗಿರಲಿಲ್ಲ. ಅಂದರೆ ಸ್ಕೂಲಿಗೆ ಹೋಗುವಾಗಲೇ ಸಾಧಾರಣ ಹೈಸ್ಕೂಲಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಂದರೆ ಒಂದು ಡಾಕ್ಟ್ರ್ ಇದ್ದರು ನಮ್ಮಲ್ಲಿ, ತಿಮ್ಮಪ್ಪ ಪೂಂಜ ಅಂತ. ಅವರ ಇದರಲ್ಲಿ ಕಂಪೌಂಡರ್ ಆಗಿ ಹೋಗ್ತಾ ಇದ್ದೆ ಸಂಜೆ ಹೊತ್ತಲ್ಲಿ. ನಾನು ಸ್ಕೂಲಿಂದ ಬಂದ ಕೂಡಲೇ ಅಲ್ಲಿ ಹೋಗಿ ಕಂಪೌಂಡರ್ ಆಗಿ, ಅಲ್ಲಿ ಏನಿಲ್ಲ, ಒರೆಸೋದು, ಅದಿದ್ದು ಕ್ಲೀನ್ ಮಾಡಿ ಇಡೋದು ಅಷ್ಟೇ, ಕೂತ್ಕೊಳ್ಳೋದು. ಮತ್ತೆ ಅವರಿಗೆ ಬೇಕಾದ ಇಂಜೆಕ್ಷನ್ಗೆ ಅದಿದ್ದು ಏನದಿದ್ರೆ ಬಿಸಿ ನೀರು ಹಾಕೋದು, ಹೆಲ್ಪ್ ಮಾಡೋದು, ಕಂಪೌಂಡರ್ ಆಗಿದ್ದೆ. ಅದ್ರ ಜೊತೆಯಲ್ಲಿ ಮಾಡದ ಕೆಲಸ ಇಲ್ಲ ಅಂತ ಹೇಳ್ಬೋದು. ಬಾರ್ ಬೆಂಡಿಂಗ್ ಕೆಲಸಕ್ಕೆ ಹೋಗಿದ್ದೇನೆ, ಆ್ಯಂಡ್ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋಗಿದ್ದೇನೆ, ಮರದ ಕೆಲಸಕ್ಕೆ ಹೋಗಿದ್ದೇನೆ. ಸೊ ಇದು ರಜೆ ಟೈಮಲ್ಲೆಲ್ಲ ಇದಕ್ಕೆ ಹೋಗ್ತಾ ಇದ್ದೆ ನಾನು. ಸೊ ನನ್ನ ಪಾಕೆಟ್ ಮನಿಗೆ ನಾನು ಅದೇ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ PUC ಆಗಲಿ, ಡಿಗ್ರಿ ಆಗಲಿ. ಆನಂತರ ಮನೆಯಿಂದ ಹಣ ತಗೊಳ್ತಾ ಇರಲಿಲ್ಲ, ನಂದು ಹಣವನ್ನು ನಾನು ಅರೇಂಜ್ ಮಾಡ್ತಾ ಇದ್ದೆ. ಸರ್, ಈ ಮಿಡ್ಲಲ್ಲಿ ತಾವು ಮುಂಬೈಗೆ ಹೋದ್ರಿ ಅಂತ ಕೇಳ್ಪಟ್ಟೆ. ಸೊ ಮುಂಬೈಯಲ್ಲಿ ಏನೆಲ್ಲ ಕೆಲವೆಲ್ಲ ಇನ್ಸಿಡೆಂಟ್ಸ್ ಆಯ್ತು ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಮುಂಬೈ ಆ್ಯಕ್ಚುಲಿ ಒಂದು ಡ್ರೀಮ್ ಇಟ್ಕೊಂಡು ಹೋದದ್ದು. ಅದು ಡ್ರೀಮ್ ಫುಲ್ಲು ಚೇಂಜ್ ಆಯ್ತು, ಅಲ್ಲಿಂದ ಹಾಳಾಗಿ ಹೋಯ್ತು. ಅದು ಏನ್ ಡ್ರೀಮ್ ಇಟ್ಕೊಂಡು ಹೋದ್ರಿ ಸರ್? ಆ್ಯಕ್ಚುಲಿ ಡಬ್ಬಿಂಗ್ ಆರ್ಟಿಸ್ಟ್ ಆ್ಯಂಡ್ ಆ್ಯಕ್ಟಿಂಗ್ ಇದರಲ್ಲೇ ಹೋಗಿದ್ದು ನಾನು. ಡಬ್ಬಿಂಗ್ ಅಂದರೆ ಆವಾಗ ಮಿಮಿಕ್ರಿ ಮಾಡ್ತಾ ಇದ್ದಲ್ಲ, ಬೇರೆ ಬೇರೆ ಆ್ಯಕ್ಟರ್ಸ್ ಇದು ಇಮಿಟೇಟ್ ಮಾಡ್ತಾ ಇದ್ದೆ. ಸೊ ಅದೇ ಫೀಲ್ಡನ್ನು ಇಟ್ಕೊಂಡು ಹೋಗುವ ಅಂತ ಹೋಗಿದ್ದು. ಸೊ ಅಲ್ಲಿ ಏನಾಯ್ತಂದರೆ ಸಿಕ್ಕಿದ್ದಂಥ ಒಬ್ಬ ವ್ಯಕ್ತಿ ಏನು ಮಾಡಿದ, ಅವ ಸರಿ ಇರಲಿಲ್ಲ ಅಂದರೆ ಫೈನಾನ್ಷಿಯಲಿ ಸ್ವಲ್ಪ ನಾನು ಸಫರ್ ಆದೆ ಬಿಕಾಸ್ ಆಫ್ ಹಿಮ್. ಸೊ ಅವ ನನ್ನ ATM ಕಾರ್ಡ್ ಎಲ್ಲ ತಗೊಂಡು, ನನಗೆ ಅಂದರೆ ಶೋಸ್ ಇತ್ತು ಆವಾಗ. ಈ ಡ್ರಾಮಾ, ತುಳು ಡ್ರಾಮಾ ಆಗ ಮುಂಬೈಯಲ್ಲಿ ಭಾರಿ ಫೇಮಸ್ ನಡೀತಾ ಇತ್ತು. ಆವಾಗ ಅವ್ರದ್ದು ರಾತ್ರಿ ಮೋಸ್ಟ್ಲಿ 1 o'clockಗೆ ಸ್ಟಾರ್ಟ್ ಆದರೆ 4-5 ಗಂಟೆವರೆಗೆ ಇಳಿಬೇಕಿತ್ತು. ಡ್ರಾಮಾ ಇದ್ದಿದ್ದು 3 ಗಂಟೆ. ಸೊ ಬಾಕಿ 1 hourಗೆ ಏನಾದರೂ ಬೇಕಲ್ವ. ಸೊ ಆ ಟೈಮಲ್ಲಿ ನನ್ನನ್ನು ಫಿಲ್ಲರ್ಸ್ ಆಗಿ ನನ್ನ ಮಿಮಿಕ್ರಿಯನ್ನು ಅಲ್ಲಿ ಮಾಡಿ ಅಂತ ಡ್ರಾಮಾ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಸಾಕಷ್ಟು ಶೋಸ್ ಅಲ್ಲಿ ಮಾಡಿದ್ದೆ. ಅವಾಗ ಒಂದು ಶೋಗೆ 1000 ಏನೋ ಸಿಗ್ತಾ ಇತ್ತು ನನಗೆ ಮುಂಬೈಯಲ್ಲಿ. ಸೊ ಅದೇ ಒಂದು ಸೇವಿಂಗ್ಸ್ ಇತ್ತು ನಂದು. ಮತ್ತೆ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇದ್ದದನ್ನ ಇಟ್ಟಿದ್ದೆ. ಸೊ ಈ ವ್ಯಕ್ತಿ ಸ್ವಲ್ಪ ಹಣ ಅಂತ ಹೇಳಿ ನನ್ನ ಕಾರ್ಡನ್ನು ತಗೊಂಡು ಅದರಿಂದ ಹಣದೆಲ್ಲ ತೆಗೆದು ಅವನಿಗೇನು ಹಣ ಬರುತ್ತೆ ಅಂತ ಹೇಳಿದ. ನನ್ನ ATM ಹಾಳಾಗಿದೆ, ನಿನ್ನ ATM ಕೊಡು, ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೇಳ್ತೇನೆ ಅಂತ. ಅದಕ್ಕಿಂತ ಮೊದಲು ಕೂಡ ಒಂದೇನೆಲ್ಲ ಹಣದೆಲ್ಲ ವ್ಯವಹಾರ ಇತ್ತು, ಅದಕ್ಕೆಲ್ಲ ನಾನು ಕೊಟ್ಟಿದ್ದೆ ಹಣ. ಅದು ವಾಪಸ್ ಬಂದಿರಲಿಲ್ಲ. ಸೊ ಜೊತೆಯಲ್ಲಿ ಈ ಕಾರ್ಡ್ ತಗೊಂಡು ಅದನ್ನು ಕೂಡ ಎಲ್ಲ ಬ್ಲಾಕ್ ಎಲ್ಲ ಮಾಡಿ ರಾಂಗ್ ಪಿನ್ ಹಾಕಿ ಹಣ ತೆಗೆದು. ಸೊ ಆ ಟೈಮಲ್ಲಿ ನನ್ನ ಹತ್ರ ಏನು ಹಣ ಇರಲಿಲ್ಲ ಅಲ್ಲಿ. ಸೊ ನನಗೇನು ಅಂತಂದರೆ ಇನ್ನೊಬ್ಬರ ಹತ್ರ ಕೇಳಿ ಅಷ್ಟು ಗೊತ್ತಿರಲಿಲ್ಲ, ಮುಜುಗರ ಇದೆ. ಸೊ ಸರಿ ಆಗ್ತಿರ್ಲಿಲ್ಲ. ಅಂದರೆ ಅಲ್ಲಿ ಬರೀ ಒಂದು ದಿನಕ್ಕೆ ಒಂದು ವಡಪಾವನಾಗಿ ತಿಂದು ಬದುಕೋ ದಿನ ಬಂತು ನನಗೆ ಅಲ್ಲಿ. ನಾನು ಭಾರಿ ಕಷ್ಟ ಇತ್ತು. ಅದಂದರೆ ಅದೇ ಫುಡ್ ತಗೊಂಡು ನಾನು ವೀಕ್ನೆಸ್ ಆಗಿ ಜ್ವರ ಬಂದಿತ್ತು ನನಗೆ. ಸೊ ಆ ಟೈಮಲ್ಲಿ ಅಲ್ಲಿ ಒಬ್ಬರು ಕೆಳಗಡೆ ಒಂದು ಸೆಲೂನ್ ಇತ್ತು, ಅದು ಮರಾಠಿ ಅವ್ರದ್ದು. ಸೊ ದೇ ಆರ್ ವೆರಿ ಗುಡ್ ಪೀಪಲ್. ಅಲ್ಲಿ ರವಿ ಅಣ್ಣ ಅಂತ ಒಬ್ರು ಇದ್ರು, ಪಾನ್ನವರು. ಅವರು ಆ್ಯಕ್ಚುಲಿ ತುಳುವಿನವರೇ, ನಮ್ಮ ಈ ಕಡೆ ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಆ ಕಡೆಯವರವರು. ಅಲ್ಲಿ ಅವರು ಬೇಸಿಕ್ ಅವ್ರಿಗೆ ತುಳು ಒಳ್ಳೆ ಮಾತಾಡ್ತಾ ಇದ್ರು. ಸೊ ಅವರಿಗೆ ಗೊತ್ತಾಯ್ತು ವಿಷಯ. ಅವರನ್ನು ಕರೆದೆ ನಾನು, ಜ್ವರ ಅಂದರೆ ನನಗೆ ಕೆಳಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಜ್ವರದಲ್ಲಿ. ಅವರನ್ನು ಮೆಲ್ಲ ಕರೆದು ವಿಷಯ ಹೇಳಿದೆ, ಹೀಗೆ ಆಗಿದೆ ಮಾರೆ ಅಂತ. ಅದು ಅವರಿಗೆ ಭಾರಿ ಬೇಜಾರಾಯಿತು. ನೀವು ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ಮಾರೆ, ಹೀಗೆ ಪ್ರಾಬ್ಲಮ್ ಉಂಟು ಅಂತ. ಸೊ ಅಲ್ಲಿಂದ ನಂತರ ನಾನು ಮಂಗಳೂರಲ್ಲಿ ಒಂದು ಆಗ ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದ, ಪ್ರದೀಪ್ ಅಂತ. ಸೊ ಅವನ ಹತ್ರ ಹೇಳಿದೆ, ಅವನ ಅಣ್ಣನ ಮದುವೆ. ಸೊ ಹಾಗೆ ಹೇಳಿದೆ, ನೀನು ಅಕೌಂಟಿಗೆ ಹಣ ಹಾಕು, ನನ್ನ ಸ್ಟೇಜಿಗೆ ನಾನು ಬರ್ತೇನೆ, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿ ಅವ ಹಣ ಹಾಕಿದ್ದಾನೆ. ಆದರೂ ನನ್ನ ಮನೆಯಲ್ಲಿ ಗೊತ್ತೇ ಇರಲಿಲ್ಲ ಈ ವಿಷಯ ಎಲ್ಲ, ನಾನು ಹೇಳಿರಲಿಲ್ಲ. ನಂತರ ಹಣ ಹಾಕಿದ ನಂತರ ನಾನು ಸೀದಾ ಮಂಗಳೂರಿಗೆ ಹೊರಟು ಬಂದೆ. ಸರ್, ಮಿಮಿಕ್ರಿ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ಯಾರ್ದೆಲ್ಲ ಮಿಮಿಕ್ರಿ ಮಾಡ್ತಿದ್ರಿ? ಸೊ ಆಕ್ಟರ್ಸ್ ಆಗಿರ್ಬೋದು? ಇಲ್ಲ, ನಾನು ಜಾಸ್ತಿ ಆಕ್ಟರ್ಸ್ ಕಡಿಮೆ. ನಾನು ಜಾಸ್ತಿ ನೇಚರ್, ಅಂದ್ರೆ ಪ್ರಾಣಿ ಪಕ್ಷಿ ಮತ್ತೆ ಈ ಟ್ರೈನ್ ಆ ತರದ್ದು. ಸರ್, ಯಾವ್ದಾದ್ರು ಒಂದು ಮಿಮಿಕ್ರಿ ನಮಗೋಸ್ಕರ ನೇಚರ್ ಇದ್ದು? ಈಗೆಲ್ಲ ಸವೆದೋಗಿರ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ತಾವು ನಾನಾ ಪಾಟೇಕರ್ ಅವ್ರದ್ದು ಮಿಮಿಕ್ರಿ ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಸೊ ಅದೊಂದು ಜಲಕ್ ಅವ್ರನ್ನ ಬಿಟ್ಟು ತುಂಬಾ ಸಮಯ ಆಯ್ತು, ಒಳಗಿದ್ದಾರಿಲ್ಲ ಗೊತ್ತಿಲ್ಲ ನನಗೆ. ಯಾವ್ದಾದ್ರು ಒಂದು. ಏಕ್ ಮಚ್ಚರ್
एक मच्छर सलादमी को हिजड़ा बना देता है. ऊंची जुबान पीका पकवान कद्दर की लंगोटी चांदनी का पिगदान 100 में से 80 बेईमान फिर भी मेरा देश महान. ಓಕೆ ಓಕೆ ತುಂಬಾನೇ ಚೆನ್ನಾಗಿತ್ತು ಸರ್. ಸರ್ ತಾವು ಇದೆಲ್ಲ ಮಾಡುವಾಗ ನಿಮ್ಮ ಮನೆಯವರ ಒಂದು ರಿಯಾಕ್ಷನ್ ಹೇಗಿತ್ತು? ಅಂದರೆ ನಿಮ್ಮನ್ನು ತುಂಬ ಇಂಡಿಪೆಂಡೆಂಟ್ ಆಗಿ ಬಿಟ್ಬಿಟ್ರ, ನಿಮಗೆ ಯಾವುದಕ್ಕೆ ಬೇಕು ಅದನ್ನು ಚಾಯ್ಸ್ ಮಾಡ್ಕೋ ಅಂತ, ಅಥವಾ ವಿರೋಧ ಏನಾದರೂ ಇತ್ತಾ? ವಿರೋಧ ಇತ್ತು, 100% ಇತ್ತು. ಅಂದರೆ ಎಸ್ಪೆಷಲಿ ತಂದೆಗೆ ಆಗಲಿ ಅಥವಾ ಅಣ್ಣನವರಿಗೆ ಆಗಲಿ ಈ ಥರ ಹೋಗೋದು ಇಷ್ಟ ಇರಲಿಲ್ಲ. ನನ್ನ ಅಣ್ಣನಿಗೆ ತಮಾಷೆ ಮಾಡ್ತಾಯಿದ್ರು, ಮಹಿಮ್ ರಾಮದಾಸ್ಗೆ. ಅವ ಸಿಂಗಿಂಗ್ ಎಲ್ಲ ಹೋಗ್ತಾಯಿದ್ದ, ಜನಪದ ಹಾಡಿಗೆ ಅದಕ್ಕೆಲ್ಲ. ನನಗೆ ಕೂಡ ತಮಾಷೆ ಮಾಡ್ತಿದ್ರು, ಒಬ್ಬ ಜಿಂಗಿಲ್ ಚಿಕ್ಲಿ ಅಂತ ಹೋದ, ಇನ್ನು ನೀನು ಸಹ ಹೋಗ ಅವನೊಟ್ಟಿಗೆ ಅಂತ. ಸೊ ಈ ಥರದ್ದೆಲ್ಲ ಆಗ್ತಾ ಇತ್ತು. ಸೊ ಪೆಟ್ಟು ತಿಂದದ್ದು ಕೂಡ ಇದೆ. ಬರುವಾಗ ಲೇಟ್ ಆಗಿದ್ದು, ಏನು ನಿಮ್ಮದು ಇಲ್ಲಿಗೆ ಹೊಡಿತಾ ಇದ್ರು ಆಗ ದೊಡ್ಡ ಅಣ್ಣ, ಮತ್ತೆ ತಂದೆ ಹೊಡಿತಾ ಇರಲಿಲ್ಲ. ಅದು ಸ್ವಲ್ಪ ದಿನ ಇತ್ತು ಅಷ್ಟೇ. ನಂತರ ಅವರಿಗೂ ಕೂಡ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇವರು ಅಂತ ಆಗೋಯ್ತು. ಈಗ ಫುಲ್ ಸಪೋರ್ಟ್ ಇದೆ. ಈಗ ಗೊತ್ತಾಗಿದೆ, ಈಗ ಸ್ವಲ್ಪ ಸಿಚುವೇಶನ್ ಬೇರೆ ಇದೆ. ಹಾಗಾಗಿ ಸಿಂಗಿಂಗ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಕ್ಲಾಸ್ಗೆ ಏನಾದ್ರೂ ಹೋಗಿದ್ರ ಸರ್? ಸಿಂಗಿಂಗ್ ಕ್ಲಾಸ್ ಆತರ? ಇಲ್ಲ, ನಮ್ದು ಏನು ಹಾಡಿ ಹಾಡಿ ರಾಗ ಹಾಗೆ ಆತರ ವಂಶ ಪಾರಂಪರ್ಯದಲ್ಲಿ ಯಾವ್ದು ಇರ್ಲಿಲ್ಲ ಸಿಂಗರ್ಸ್. ನಮ್ಮ ಅಜ್ಜ ಭಾಗವತರು ಅಂತ ಹೇಳ್ತಾ ಇದ್ರು, ಅದು ಬಿಟ್ರೆ ಬೇರೆ ಯಾರ್ದು ಆ ಥರದಿಲ್ಲ. ಮತ್ತೆ ನನ್ನ ಅಣ್ಣ ಸಿಂಗರ್, ಮತ್ತೆ ನನಗೆ ಬಂದಿದೆ ಅದು. ಭಜನೆ ಹಾಡಿ ಹಾಡಿ ಈ ಜನಪದ ಇದೆಲ್ಲ ಆರಂಭ ಆಯ್ತು. ಎಸ್ ಸರ್, ಓಕೆ. ತಮ್ಮ ಜೊತೆ ಇನ್ನೂ ಕೂಡ ಸಾಕಷ್ಟು ಮಾತಾಡೋದಿದೆ, ಬಟ್ ಆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ಸರ್, ಹಾಗೆ ನಿಮ್ಮ ಜೊತೆ ಮಾತಾಡ್ತಾನೇ ಇದ್ದೀನಿ ನಾನು. ಸೊ ನಮ್ಮ ವೀಕ್ಷಕರೆಲ್ಲರೂ ನಿಮ್ಮ ಇನ್ನೊಂದು ಡೈಲಾಗ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಯಾವುದು? ಯಾವ ಡೈಲಾಗ್ ಹೇಳ್ತೀರಿ ಸರ್? ಫೇಮಸ್ ಆಗಿರೋ ನಿಮ್ಮ ಡೈಲಾಗ್ ಯಾವುದಾದ್ರೂ ಓಕೆ. ಫಿಲ್ಮ್ ಇದ? ಹಾಂ, ಫಿಲ್ಮ್ ಇದು ಒಂದಿದ್ದು ಅದೇ, ಮತ್ತೊಂದು ಕಟ್ಟಪ್ಪದಾಗಿದೆ. ಜಾಸ್ತಿ ಆಗಿದ್ದು ಇದು ಪಿಪಿ. ಫಿಫಿ ಎನ್ನ ಬಿಡ್ಲೆ ಇರ್ನ ಪಲ್ಲೆ ಎಂಕ್ ರವ್ವ. ಸೊ ಏನು ಬಾವು ಪಿ ಸಿ. ಸೊ ಅದು ಸರ್, ಅದೊಂದು ಮೆನು ನಮಗೋಸ್ಕರ ಹೇಳಿ. ಯಾವುದು? ಫಿಫಿದು ಮೆನು. ಫಿಫಿದು ಅದು ಆ್ಯಕ್ಚುಲಿ ಅವಳೇ ಹೇಳಿರೋದು. ಫಲಾವ್, ಫೋಡಿ, ಫುಂಡಿ, ಪರೋಟ, ಪಾವ್ ಬಾಜಿ, ಆಫಾ, ಪುರಿ ಬಾಜಿ, ತುಪ್ಪ ದೋಸೆ, ಊತಫ ನೆಯ್ಯಫ ಕಲ್ತಫ. ಓಕೆ ಸರ್, ತುಂಬಾನೇ ಚೆನ್ನಾಗಿತ್ತು. ಸೊ ಆ ಫಿಲ್ಮಲ್ಲಿ ಫುಲ್ ಫಿಫಿ ಅಂತಾನೆ ಫೇಮಸ್ ಆಗ್ಬಿಟ್ರಿ. ಎಸ್, ಎಲ್ಲ ಆದ್ಮೇಲೆ ತಾವು ಬೆಂಗಳೂರು ಕೂಡ ಹೋಗಿದ್ರಿ. ದಯಾನಂದ್ ಸರ್ ಅವರ ಟೀಮಲ್ಲಿ ಕೂಡ ನೀವು ಆರ್ಟಿಸ್ಟ್ ಆಗಿದ್ರಿ. ಸೊ ಆ ಒಂದು ಜರ್ನಿ ಹೇಳಿ ಸರ್. ಅದು ಆ್ಯಕ್ಚುಲಿ ಒಳ್ಳೆ ಜರ್ನಿ ನಮ್ಮದು. ಅಂದರೆ ಬ್ಯಾಂಗ್ಳೂರಲ್ಲಿ ಒಂದು ಆ್ಯಕ್ಚುಲಿ ಮ್ಯಾಜಿಕ್ ಶೋ, ಒಂದು ಜಾಗರಣೆ ಅಂತ ಆಗ್ತಾಯಿತ್ತು ಅಲ್ಲಿ. ಶಿವರಾತ್ರಿಗೆ ನಗೆ ಜಾಗರಣೆ ಅಂತ ಒಂದು ಪ್ರೋಗ್ರಾಮ್ ಆಗ್ತಾಯಿತ್ತು ಅಲ್ಲಿ. ನಮ್ಮ ವಿಸ್ಮಯ ಟೀಮ್ ಇದು, ಕುದ್ರೋಳಿ ಗಣೇಶ್ ಅವ್ರದ್ದು ಪ್ರೋಗ್ರಾಮ್ ಆಗ್ತಾಯಿತ್ತು. ಆ ಟೈಮಲ್ಲಿ ಮಿಮಿಕ್ರಿ ದಯಾನಂದ್ ಅವ್ರದ್ದು ಶೋ ಕೂಡ ಆಗ್ತಾಯಿತ್ತು. ನನ್ನನ್ನು ಅಲ್ಲಿ ದಯಾನಂದ್ ಅವ್ರದ್ದು ಮಿಮಿಕ್ರಿ ಆದ ತಕ್ಷಣ ಕುದ್ರೋಳಿ ಗಣೇಶ್ ನನ್ನ ಹತ್ರ ಹೇಳಿದ್ರು, ನೀವು ಕೂಡ ಒಂದು ಮಿಮಿಕ್ರಿ ಮಾಡಿಬಿಡಿ ಅಂತ. ಸೊ ಅದನ್ನು ನಾನು ಕೂಡ ಮಾಡಿದೆ ಅಲ್ಲಿ. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು. ಬಟ್ ಆರ್ಗನೈಸರ್ ಮಧ್ಯದಲ್ಲಿ ಬಂದು ನಿಲ್ಲಿಸ್ಬಿಟ್ರು. ಅವರಿಗೇನೋ ಸಮಾಧಾನ ಆಗಿರಲಿಲ್ಲ. ನಿಲ್ಸಪ್ಪ ಅಂತ ಹೇಳಿದ್ರು. ನಾನು ನಿಲ್ಲಿಸಿದೆ ಪ್ರೋಗ್ರಾಮ್. ಅಂದರೆ ಆಲ್ಮೋಸ್ಟ್ ಮುಗಿದಿತ್ತು.
ಸೊ ಅದಾದ ನಂತರ ಅಲ್ಲಿ ಮಿಮಿಕ್ರಿ ದಯಾನಂದ್ ಅವರು ನೋಡಿ ನಂಬರ್ ತಗೊಂಡು ನನ್ನ ಜೊತೆಗೆ ಬನ್ನಿ ಅಂತ ಹೇಳಿದರು, ಶೋ ಇದ್ದಾಗೆಲ್ಲ ಬನ್ನಿ ಅಂತ. ಸೊ ಅಲ್ಲಿಂದ ನಂದು ಮತ್ತು ಮಿಮಿಕ್ರಿ ದಯಾನಂದ್ ಅವ್ರದ್ದು ಶೋ ಆರಂಭ ಆಯಿತು. ಸೊ ಕಡಿಮೆ ಅಂದರೂ ಒಂದು 2 ವರ್ಷ ಬ್ಯಾಂಗ್ಳೂರಲ್ಲಿ ನಿರಂತರ ಶೋಸ್ ಕೊಡ್ತಾ ಇದೆ. ಅವ್ರದ್ದು ಹಾಸ್ಯ ಲೋಕ ಅಂತ ಇತ್ತು. ಮತ್ತೆ ಕಸ್ತೂರಿ ಚಾನೆಲ್ ಅಲ್ಲಿ ಸಖತ್ ಕಾಮಿಡಿ. ಹೌದು, ಅದು ಆ ನಂತರದ ಅದು ದಯಾನಂದ್ ಅವರು ಅದಕ್ಕೆ ಹೋಸ್ಟ್ ಆಗಿದ್ರು, ಅವರೇ ಕರೆಸಿದ್ದು ಅದಕ್ಕೂ ಕೂಡ. ಅಂಡ್ ಆ ನಂತರ ಜೀ ಕನ್ನಡದಲ್ಲಿ ಆಯ್ತು, ಅದು ಕಾಮಿಡಿ ವಿತ್ ಕೋಮಲ್ ಅಂತ ಒಂದು ಆರಂಭ ಆದಾಗ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದೆ. ಸೊ ಅದು ಸಾಕಷ್ಟು ಹಿಟ್ ಆಗಿತ್ತು ಅದು ಶೋಸ್. ಸರ್, ಇದೆಲ್ಲ ಆದ್ಮೇಲೆ ತಾವು ಪುನಃ ಮಂಗಳೂರಿಗೆ ವಾಪಸ್ ಬರ್ತೀರಾ, ಮತ್ತೆ ನಿಮ್ಗೆ RJ ಆಗಿ ಆಫರ್ ಸಿಗುತ್ತೆ. ಸೊ ಆ ಒಂದು ಜರ್ನಿಯ ಬಗ್ಗೆ ಹೇಳಿ. ಇಲ್ಲ, RJಗಿಂತ ಮೊದಲು ನಾನು ಮತ್ತೆ ನನ್ನ ಫ್ರೆಂಡ್ ಪ್ರದೀಪ್ ಅಂತ ಅಲ್ಲಿ ಮೊಬೈಲ್ ಶಾಪ್ ಹಾಕಿದ್ದೆ. ಮೊಬೈಲ್ ಶಾಪ್ ಇದು ಗೊತ್ತಿರಲಿಲ್ಲ. ಹೌದೌದು, ಅದು ಉರ್ವ ಸ್ಟೋರ್ ಅಲ್ಲಿ ಮೊಬೈಲ್ ಶಾಪ್ ಹಾಕಿ ಅಲ್ಲಿ ಮೊಬೈಲ್ ಸರ್ವಿಸ್ ಸೇಲ್ಸ್ ಎಲ್ಲ ಆರಂಭ ಆಗಿತ್ತು. ನನಗೆ ಮತ್ತೆ ಅವನು ಬಾಂಬೆಗೆ ಹೋಗೋದು, ಅದರ ಐಟಮ್ಸ್ ಎಲ್ಲ ತಗೊಂಬರೋದು, ಸೊ ಈ ಥರದ್ದೆಲ್ಲ ಇತ್ತು ನಮ್ಮದು. ಸೊ ಅದಾಗಿ ಅಲ್ಲಿ ಸಾಕಷ್ಟು ಪ್ರಾಫಿಟ್ ಇರಲಿಲ್ಲ ಆ ಶಾಪಲ್ಲಿ ನಮಗೆ. ಅಂದರೆ ಇಬ್ಬರಿದ್ವಿ, ಮತ್ತು ಆ ಟೈಮ್ ಸ್ಟಾರ್ಟಪ್ ನಮ್ಮದು. ಆ ಟೈಮಲ್ಲಿ ರೇಡಿಯೋ ಮಿರ್ಚಿ ಸ್ಟಾರ್ಟ್ ಆಯಿತು. ರೇಡಿಯೋ ಮಿರ್ಚಿ ಸ್ಟಾರ್ಟ್ ಆದಾಗ ಅಲ್ಲಿ ಸೂರಜ್ ಬೋಳಾರ್ ಅಂತ ನಮ್ಮೊಬ್ಬರಿದ್ರು, ಆನಂತರ ಉಷಾ ಸಿಂಗ್ ಅಂತ ETV ಅಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ನಾನು ಉಷಾ. ಸೊ ಸೂರಜ್ ಹೇಳಿದರು, ಒಂದು ಇಂಟರ್ವ್ಯೂ ಕೊಟ್ಟು ಬಿಡಿ ನೋಡಿ, ನಿಮ್ಮ ಫೀಲ್ಡಿಗೆ ಸೂಟ್ ಆಗುವಂಥ ಜಾಬ್ ಇದು. ಸೊ ಹಾಗೆ ಹೋಗಿದೆ, ಇಂಟರ್ವ್ಯೂಗೆ ಹೋದೆ, ಅಲ್ಲಿ ಪಾಸ್ ಆದೆ. ಸೊ ನನಗೆ ಅಲ್ಲಿ ರೇಡಿಯೋ ಮಿರ್ಚಿ RJ ಆಗಿ ಸ್ಟಾರ್ಟ್. ಸೊ ಅದೊಂದು ಲೈಫ್. ಅದು ಅಲ್ಲಿ ಫಸ್ಟ್ ನನಗೆ ಸಿಕ್ಕಿದ್ದೇ ಸೀರಿಯಸ್ ಜಾಬಲ್ಲಿ, ಅಂದರೆ ಬೆಳಿಗ್ಗಿನ ಹೊತ್ತು ಮುಂಜಾನೆ ರಾಗ ಅಂತ ಈ ಭಕ್ತಿಯ ಇದರ ಬಗ್ಗೆ ಸ್ವಲ್ಪ ಮೋಟಿವೇಟ್ ಮಾಡುವಂಥದ್ದು. ಅದರಲ್ಲಿ ನನಗೆ ಮೋಟಿವೇಶನ್ ಬೇಕಿತ್ತು ಆ ಟೈಮಲ್ಲಿ. ನಾನೇ ಮೋಟಿವೇಟ್ ಮಾಡ್ತಾ ಇದ್ದೆ ಬುಕ್ಸ್ ಎಲ್ಲ ಓದಿ. ಸೊ ಅದು ಸ್ಟಾರ್ಟ್ ಆಗಿತ್ತು ಅಲ್ಲಿ. ಆನಂತರ ನನ್ನ ಕಾಮಿಡಿ ಸ್ಟಫ್ ಗೊತ್ತಾಗಿ ಕಾಮಿಡಿ ಸ್ಟಾರ್ಟ್ ಆಯಿತು. ಬಹುಶಃ ರೇಡಿಯೋದಲ್ಲಿ ತುಳು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಕಾರಣ ಅಂತ ಹೇಳಿದ್ರೆ ನಾನೇ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಮಧ್ಯೆ ಮಧ್ಯೆ ತುಳು ಎಲ್ಲ ವರ್ಡ್ ಆಗ್ತಾ ಇದ್ದೆ. ಫಸ್ಟಿಗೆ ಒಬ್ಜೆಕ್ಷನ್ ಮಾಡಿದ್ರು, ನಂತರ ಅದರ ರೆಸ್ಪಾನ್ಸ್ ಗೊತ್ತಾಯಿತು ಮತ್ತೆ ಹೇಳಿದ್ರು ಒಂದು ತುಳು ಇದು ಶೋವೇ ಮಾಡಿಬಿಡಿ ಅಂತ. ಸೊ ಆನಂತರ ತುಳುದು ಕಾಮಿಡಿ ಎಲ್ಲ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತಮಾಷೆ ಫ್ಯಾಕ್ಟ್ರಿ ಅಂತ ಸ್ಟಾರ್ಟ್ ಮಾಡಿದ್ದು. ತಮಾಷೆ ಫ್ಯಾಕ್ಟ್ರಿ, ಬುದ್ಧಿವಂತ ಬಾಲು ಆ್ಯಂಡ್ ಸ್ಯಾಡ್, ಯಾನ್ ನಿಕ್ಲನ ಕಮಲ, ಮದ್ಮ್ಯಾತ್ ಜಿನನಲ್ಲ. ಸೊ ಅದೆಲ್ಲ ಹಿಟ್ ಕ್ಯಾರೆಕ್ಟರ್ಸ್ ಅದರಲ್ಲಿ. ಡೈರಿಂಗ್ ದಾಮು. ಎಸ್ ಸರ್, ಇದೆಲ್ಲ ಆಯಿತು. ನೆಕ್ಸ್ಟ್ ಮೂವಿಗೆ ಎಂಟರ್ ಆದ್ರ ಡೈರೆಕ್ಟ್ ನೀವು RJ ಅದರ ಮಿಡ್ಲಲ್ಲಿ ಹೋದ್ರ ಅಥವಾ ಫುಲ್ ಬಿಟ್ಟು ಮತ್ತೆ? ಇಲ್ಲ, ರೇಡಿಯೋ ಮಿರ್ಚಿ ಇರುವಾಗಲೇ ನನಗೆ ಅಂದರೆ ಈ ZTV ಅಲ್ಲಿ ಶೋ ಕೊಟ್ಟಿದ್ದೆಲ್ಲ, ನಂದು ಈ ಸ್ಟೇಜ್ ಶೋ ಮಾಡ್ತಾ ಇದ್ದೆ ನಾನು. ಯಾವುದು ಈ ಕಾಮಿಡಿ ತಮಾಷೆ ಫ್ಯಾಕ್ಟ್ರಿ ಅಂತ ಟೀಮ್ ಮಾಡಿ ಅದರಲ್ಲಿ ಕಾಮಿಡಿ ಶೋಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ZTV ಅಲ್ಲಿ ಒಂದು ಕಾಂಪಿಟಿಷನ್ಗೆ ಹೋದಾಗ ಅಲ್ಲಿ ಕೋಮಲ್ ಅವ್ರದ್ದು ಇದಿತ್ತು, ಜಡ್ಜ್ ಆಗಿದ್ರು ಅವರು, ಕಾಮಿಡಿ ವಿತ್ ಕೋಮಲ್ ಅಂತ ಹೇಳಿದ್ನಲ್ಲ. ಅದು ಮಾಡಬೇಕಾದ್ರೆ ಕೋಮಲ್ ಅವರು ನೋಡಿ ನನ್ನ ಮೂವಿ ಬರ್ತಾ ಇದ್ರೆ ಅದರಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಇದೆ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಸೊ ಅದು ನನ್ನ ಫಸ್ಟ್ ಮೂವಿ ಆ್ಯಕ್ಚುಲಿ, ನಂದೀಶ್ ಅಂತ ಮೂವಿ, ಕನ್ನಡ. ಹೌದೌದು, ಅದು ಫಸ್ಟ್ ಮೂವಿ. ಸೊ ಆ ನಂತರ ಇಲ್ಲಿ ಸುಹಾನ್ ಪ್ರಸಾದ್ ಫಿಲ್ಮ್ ಭಾರಿ ಇಂಟ್ರೆಸ್ಟೆಡ್ ಆಗಲೇ. ಸೂರಜ್ ಶೆಟ್ಟಿ ಅಂತ ಒಬ್ಬ ಇದ್ದ, ಅವನೊಟ್ಟಿಗೆ ಸೇರಿ ಸಾಕಷ್ಟು ಸಿನಿಮಾಗಳನ್ನೆಲ್ಲ, ಇಲ್ಲೇ ಶಾರ್ಟ್ ಮೂವೀಸೇ ಎಲ್ಲವೂ ಕೂಡ ಆಗಿನ ಟೆಕ್ನಾಲಜಿಗೆ ಮಾಡಿದಂಥ ಸಿನಿಮಾಗಳದೆಲ್ಲ, ಸಣ್ಣ ಕ್ಯಾಮರಾ ಇಟ್ಕೊಂಡು ಸಣ್ಣ ಮೂವೀಸ್, ಶಾರ್ಟ್ ಮೂವೀಸ್ ಎಲ್ಲ ಮಾಡಿದಾಗ ಸುಹಾನ್ ಇಂಟ್ರೆಸ್ಟೆಡ್. ಆನಂತರ ಸುಹಾನ್ ಅದನ್ನು ಸೀರಿಯಸ್ ಆಗಿ ತಗೊಂಡು ಸೀದಾ ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೋರ್ಸ್ ಮಾಡಿದ. ಸವ ಊರಿಗೆ ಬಂದವನೇ ಮತ್ತೆ ಆ ಟೈಮಲ್ಲಿ ಒಂದು ಸ್ಟೋರಿ ರೆಡಿ ಮಾಡಿದ, ರಂಗ್. ಸಂತ ನನ್ನನ್ನು ಇನ್ವಾಲ್ವ್ ಮಾಡಿದೆ ಅದಕ್ಕೆ. ಹೌದು, ಅದರಲ್ಲಿ ನನಗೆ ಕಾಮಿಡಿ ಎಲ್ಲ ನಾನು ಇದು ಮಾಡಿದೆ, ಸ್ಟೋರಿ ಎಲ್ಲ ಸುಹಾನ್ ಮಾಡಿದೆ, ಡೈರೆಕ್ಷನ್ ಸುಹಾನ್ ಮಾಡಿದೆ. ಸೊ ಡೈರೆಕ್ಷನ್ ಒಟ್ಟಿಗೆ ಮಾಡಿದ್ವಿ ನಾವು. ಸೊ ಅದು ರಂಗ್ ಫಸ್ಟ್ ಮೂವಿ. ಓಕೆ ಸರ್, ತಾವು RJ ಆಗಿ ಬುದ್ಧಿವಂತ ಬಾಲು ಎಲ್ಲ ತುಂಬಾ ಫೇಮಸ್ ಆಗಿದೆ. ಸೊ ಅದರ ಒಂದು ಎಂಟ್ರೆನ್ಸ್ ಡೈಲಾಗ್ ಏನಾದರೂ ನಮ್ಮ ವೀಕ್ಷಕರಿಗೋಸ್ಕರ? ಅದು ಬುದ್ಧಿವಂತ ಬಾಲು ಜಾಸ್ತಿ ಪ್ರಶ್ನೆ ಕೇಳು, ತಲೆ ಹರಟವ. ಪಾಪಾ ಏನು? ಅದೇ ಪಾಪ, ಟೀಚರ್ ಮತ್ತೆ ಪೊಲೀಸ್ಗೆ ಇರುವ ವ್ಯತ್ಯಾಸ ಏನು ಪಾಪ? ನಂಗೇನು ಗೊತ್ತೋ? ಸಿಂಪಲ್ ಪಾಪ, ಏನಿಲ್ಲ. ಪೊಲೀಸ್ ಒದ್ದು ಒಳಗಾಗ್ತಾರೆ, ಟೀಚರ್ ಒದ್ದು ಹೊರಗಾಗ್ತಾರೆ. ಸೊ ಈ ಥರದ್ದು ತುಂಬಾನೇ ಚೆನ್ನಾಗಿ ಫೇಮಸ್ ಆಗಿದ್ದಂತಹ ಒಂದು ಬುದ್ಧಿವಂತ ಬಾಲು. ಓಕೆ ಸರ್, ಇವಾಗ ನಿಮ್ಗೊಂದು ಸಣ್ಣ ಗೇಮ್ ಇದೆ.
ಸೊ ನಾನು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಸರಿ. ಓಕೆ ಸರ್, ಯಾವತ್ತಾದ್ರೂ ಸೆಟ್ ನಲ್ಲಿ ನಿದ್ದೆ ಮಾಡಿದ್ರಾ? ಸೆಟ್ ಅಲ್ಲಿ ನಿದ್ದೆ ಬಂದಾಗ ಮಾಡ್ತಾ ಇದ್ದೆ, ಅಂದ್ರೆ ಆಕ್ಟಿಂಗ್ ಇರುವಾಗಲ್ಲ, ಫ್ರೀ ಇದ್ದಾಗ. ಓಕೆ. ಸೆಟ್ ನಲ್ಲಿ ಯಾರ ಮೇಲಾದ್ರೂ ಕ್ರಶ್ ಆಗಿದ್ಯಾ ಸರ್? ಇಲ್ಲ, ಖಂಡಿತ ಇಲ್ಲ, ಚಾನ್ಸೇ ಇಲ್ಲ. ಇಲ್ಲ. ಓಕೆ. ಮತ್ತೆ ಸೆಟ್ಗೆ ಲೇಟ್ ಆಗಿ ಹೋಗಿ ಸುಳ್ಳು ಹೇಳಿರೋದೇನಾದ್ರೂ ಇದೆಯಾ? ಲೇಟ್ ದೂರ ಇದ್ದಾಗ ಹೌದಿದೆ, ಟ್ರಾಫಿಕ್ಗೆ ದೂರ ಆಗ್ತಾ ಇದ್ವಿ ಜಾಸ್ತಿ. ಟ್ರಾಫಿಕ್ ಅಂತ ಬ್ಲಾಕ್ ಮಾರ. ಓಕೆ. ಫ್ಯಾನ್ಸ್ ಹತ್ರ ಸಿಕ್ಕಾಕೋತೀವಿ ಅಂತ ವೇಷ ಮಾಡಿಸ್ಕೊಂಡು ಹೊರಗಡೆ ಹೋಗಿರೋದಿದ್ಯಾ? ಇಲ್ಲ, ಹಾಗೇನಿಲ್ಲ. ಇಲ್ಲ. ಓಕೆ. ನಿಮಗೆ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಸರ್? ಕಾಮಿಡಿ ಶೋಕಾಪನ್ ಸರ್. ಶೋಕಾಪನ್ ಎಲ್ಲಿ ಹೋದ್ರು ರೆಕಗ್ನೈಸ್ ಮಾಡ್ತಾರೆ. ಅಪ್ಪ ಅಥವಾ ಅಮ್ಮನ ಜೇಬಿಂದ ದುಡ್ಡು ಕದ್ದಿರೋದೇನಾದ್ರೂ ಇದೆಯಾ? ಇಲ್ವಾ ಅಂತ, ಯಾಕಂದ್ರೆ ತಂದೆ ಹತ್ರ ಕೇಳ್ತಾ ಇದ್ದೆ, ಕೊಡ್ತಾ ಇದ್ರು. ನಿಜ ಹೇಳ್ಬೇಕು, ಸತ್ಯಮೇವ ಜಯತೆ. ಇಲ್ಲ ಕದ್ದಿರ್ಬೋದು, ಮತ್ತೆ ಗೊತ್ತಿಲ್ಲ, ತುಂಬಾ ವರ್ಷ ಆಯ್ತಲ್ಲ. ಓಕೆ. ಹೆಂಡತಿ ಹತ್ರ ಬೈಸ್ಕೊಂಡಿರೋದಿದ್ಯಾ? ದಿನ ಬೈಸ್ಕೊಳ್ತೀರಾ? ಓಕೆ. ಸ್ಕೂಲ್ ಅಥವಾ ಕಾಲೇಜ್ ಮಾರ್ಕ್ಸ್ ಕಾರ್ಡಲ್ಲಿ ಪೇರೆಂಟ್ಸ್ ಸೈನ್ ನ ಕಾಪಿ ಮಾಡಿರೋದು ಅದಿದೆ. ಯಾಕಂತ ಹೇಳಿದ್ರೆ ತಾಯಿಗೆ ಹುಷಾರಿಲ್ಲ, ತಂದೆ ವಾರಕ್ಕೊಮ್ಮೆ ಬರ್ತಾ ಇದ್ರು, ಅರ್ಜೆಂಟ್ ಬೇಕಾದ್ರೆ ನಾವೇ ಹಾಕೋದು. ಓಕೆ, ನೀವೇ ಹಾಕೋದು. ಈಸಿ ಇತ್ತಲ್ಲ ಅವಾಗಿಂದು ಸಿಗ್ನೇಚರ್. ಆಮೇಲೆ ಸ್ಕೂಲ್ ಹೊರಟಾಗ ಬೆಳಗ್ಗೆ ಹೊಟ್ಟೆ ನೋವು, ನಾನು ಸ್ಕೂಲ್ ಹೋಗಲ್ಲ ಅಂತ ರೀಸನ್ ಹೇಳಿರೋದು. ಅದಿದ್ದೆ. ಅಲ್ಲ, ನಾನು ಕಡಿಮೆ ಆಕ್ಚುಲಿ. ಓಕೆ. ನನ್ನ ಅಕ್ಕನಿಗೆ ಜಾಸ್ತಿ ಸ್ಕೂಲ್ನ ಭಯ ಇತ್ತು ಅವಳಿಗೆ, ಅವಳು ಜಾಸ್ತಿ ಮಾಡ್ತಾ ಇದ್ಲು. ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು ಮಾತ್ರ. ಓಕೆ ಸರ್, ನಿಮ್ಮ ಫಸ್ಟ್ ಸ್ಯಾಲ್ರಿ ಎಷ್ಟು ಸರ್? ಫಸ್ಟ್ ಸ್ಯಾಲ್ರಿ ಐ ಥಿಂಕ್ 3700 ಸಮಥಿಂಗ್ ಅಂತ. ಹೌದಾ? ಅಂದ್ರೆ ಜಾಬ್ ಮಾಡಿರೋದಲ್ಲ, ಇಟಿವಿ ಫಸ್ಟ್ ಜಾಬ್ ನಂದು. ಫಸ್ಟ್ ಜಾಬ್? ಅದೇ 3000 ಸಮಥಿಂಗ್. ಅದು ಏನ್ ಮಾಡಿದ್ರಿ ಸರ್ ಫಸ್ಟ್ ಸ್ಯಾಲ್ರಿನ? ಫಸ್ಟ್ ಸ್ಯಾಲ್ರಿ ಏನು ಮನೆ ಬಾಡಿಗೆ ಅದಿದೆಲ್ಲ, ಮತ್ತೆ ಅಲ್ಲಿ ಹೋದ ಖುಷಿಯಲ್ಲಿ ಖರ್ಚು ಮಾಡಿದ್ದು. ಓಕೆ. ಎಸ್ ಸರ್, ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟೆ, ಏನಿದು ಕತೆ ಸರ್? ನಮ್ದು ಲವ್ ಆನ್ ಏರ್ ಆಕ್ಚುಲಿ. ಓಕೆ. ಅದೇ ನನ್ನ ಸಾಮಾನ್ಯವಾಗಿ ಏನಂತಂದ್ರೆ ಲಿಸ್ನರ್ಸ್ ಇದು ನಂಬರ್ ಎಲ್ಲ ಬರ್ಕೊಳ್ಳುವಂಥ ಅಭ್ಯಾಸ ಇತ್ತು. ಆಕ್ಚುಲಿ ನನ್ನ ವೈಫ್ ಮಿನಲ್ ಅವರು ಲಿಸ್ನರ್ ಆಗಿರಲಿಲ್ಲ. ಶಿ ಇಸ್ ಬಿಸಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಹಾಗಾಗಿ ಬಿಸಿ ಇದ್ಲು ಅವಳು. ಸೊ ಅವಳ ತಾಯಿ ಲಿಸ್ನರ್, ಆದರೆ ಅವ್ರ ಹತ್ರ ಮೊಬೈಲ್ ಇರಲಿಲ್ಲ. ಅವರು ಮೊಬೈಲ್ ನಂಬರ್ ಇವಳದ್ದು ಕೊಟ್ಟಿದ್ರು. ಸೊ ಏನಾದರೂ ಮೆಸೇಜ್ ಅಂದರೆ ಆನ್ ಏರ್ಗೆ ಮೆಸೇಜ್ ಮಾಡೋದಿದೆ, ಏನಾದರೂ ಕ್ವಶನ್ ಇದ್ದರೆ ನಾನು ಮೆಸೇಜ್ ಮಾಡಿ ಅಂತ ಹೇಳ್ತೇವಲ್ಲ. ಸೊ ಆಗ ಆ ನಂಬರನ್ನು ಸಾಮಾನ್ಯವಾಗಿ ಪ್ರೈಸ್ಗೆ ಬಂದಾಗೆಲ್ಲ ಕೊಡುವಂಥದ್ದು. ಸೊ ಈ ಥರದ್ದೆಲ್ಲ ಇತ್ತು. ಸೊ ಆದರೆ ಒಂದ್ಸಲ ಯಾವುದೊಂದು ರೆಕಾರ್ಡಿಂಗಿಗೆ ಕಾಲ್ ಮಾಡಬೇಕಾದ್ರೆ ಮಗಳು ಅಂದರೆ ಮಿನಲ್ ಎತ್ತಿದ್ಲು. ಸೊ ನಾನು ಅವರ ಮಗಳು, ಸೊ ನೀವು ಬೇರೆ, ಹಾಗಾದ್ರೆ ನಂಬರ್ ಬೇರೆ. ಓಕೆ ಈ ಥರದ ಮಾತುಕತೆ ಆಗಿ ಅಲ್ಲಿಂದ ಫ್ರೆಂಡ್ಸ್ ಆದ್ವಿ. ಫ್ರೆಂಡ್ಸಿಂದ ಸೊ ಅದು ಬೇರೆ ರೂಟ್ ತಗೊಳ್ತು. ಹೌದೌದೌದು. ನಾನು ಕೇಳಿದೆ, ಯಾರ ಲವ್ ಇದೆಯಾ? ಇಲ್ಲ. ನಾನೊಂದು ಅಪ್ಲಿಕೇಶನ್ ಹಾಕ್ಬಹುದಾ ಅಂತ ಕೇಳಿ, ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸರಿ, ಮನೆಯವರ ಒಪ್ಪಿಗೆ ತಗೊಂಡಿದ್ದು ಕಷ್ಟ ಏನಾದ್ರು ಇತ್ತಾ? ಅವರ ಮನೆಯಲ್ಲಿ ಸ್ವಲ್ಪ ಅಬ್ಜೆಕ್ಷನ್ಸ್ ಇತ್ತು ಅಷ್ಟೇ. ಅದು ಕ್ಲಿಯರ್ ಆಯ್ತು. ಸೊ ಒನ್ ಶಾರ್ಟ್ ಅಲ್ಲಿ ಒಪ್ಕೊಂಡ್ರು. ಹೌದೌದು. ಹುಡುಗನ್ ನೋಡಿದ ಕೂಡಲೇ ಖುಷಿ ಆಯ್ತು. ಹುಡುಗನನ್ನ ಜಾತಿ ಬೇರೆ ಅಂತ ಒಂದು ಪ್ರಶ್ನೆ ಇತ್ತು ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಓಕೆ ಸರ್, ನಿಮ್ಮ ಫಸ್ಟ್ ಕ್ಯಾಮರಾ ಫೇಸ್ ಯಾವಾಗ ಸರ್? ಫಸ್ಟ್ ಕ್ಯಾಮರಾ ಅದೇ ನಂದೀಶ ಮೂವಿ, ಕನ್ನಡ. ಹೌದು. ಅದು ಫಸ್ಟ್ ಅಂದರೆ ಆ ಟೈಮಲ್ಲಿ ಕೋಮಲ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅಂದರೆ ನನಗೆ ಫಸ್ಟ್ ಅಟೆಂಪ್ಟ್ ಆಗಿತ್ತಲ್ವ. ಸೊ ನಾರ್ಮಲಿ ಈ ಥರದ್ದು ಸ್ಟೇಜಲ್ಲಿ ಯೂಸ್ ಮಾಡುವಂಥ ಕ್ಯಾಮರಾಗಳು ಬೇರೆ, ಅದರಲ್ಲಿ ನಮ್ಮ ಡೈರೆಕ್ಷನ್ ಎಲ್ಲ ಇಲ್ಲೆಲ್ಲೂ ಇರ್ತದೆ. ಇಲ್ಲಿ ಆ ಲುಕ್ ಎಲ್ಲಿ ಬೇಕು, ಹೇಗೆ ಬೇಕು. ಸೊ ಅದು ಫಸ್ಟ್ ಡೇ ನನಗೆ ತುಂಬ ಟಫ್ ಇತ್ತು. ಬಟ್ ಅದು ಕನ್ನಡ ಆಗಿರೋದ್ರಿಂದ ನನಗೆ ಇಲ್ಲಿ ಬರುವಾಗ ಈಸಿ ಆಯಿತು. ಯಾಕಂದರೆ ದೇ ಆರ್ ಎಕ್ಸ್ಪರ್ಟ್ಸ್ ದೆನ್ ಅಸ್. ಸೊ ಹಾಗಾಗಿ ಸೊ ಅವರು ಇಲ್ಲಿ ನೋಡಿ ಅಲ್ಲಿ ನೋಡಿ ಈ ಥರ ಮಾಡಿ ನರ್ವಸ್ ಆಗಬೇಡಿ. ಸೊ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ಕೋಮಲ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಏನು ಕ್ಲಾಸ್ಗೆಲ್ಲ ಏನು ಹೋಗಿಲ್ಲ ನೀವು? ಇಲ್ಲ, ಅದೇ ಕ್ಲಾಸ್ ನಮಗೆ. ಹೌದು, ಮೊದಲ ಶೂಟಿಂಗೇ ಒಂಥರ ಕ್ಲಾಸ್ ಆಗಿತ್ತು ನಮ್ಗೆ. ಸರ್, ವಿನಾಯಕ್ ಸರ್ ಅವರು ತುಂಬಾನೇ ಜಾಗಿಂಗ್ ಮಾಡ್ತಾರಂತೆ, ಹೌದಾ ಸರ್? ಈಗ ನಿಂತೋಗಿದೆ ಮಾತ್ರ, ಈ ಮಳೆ ಟೈಮಲ್ಲಿ ಸ್ವಲ್ಪ ನಿಂತು ಹೋಗ್ತದೆ ಅದು. ಓಕೆ. ಮತ್ತೆ ಕೆಲವೊಮ್ಮೆ ಅಮಾವಾಸ್ಯೆಗೋರ ಪುಣ್ಯಮೆಗೋರ ಮಾತ್ರ ಅಂತ ಕೇಳ್ಪಟ್ಟೆ. ಕೆಲವೊಂದ್ಸಲ ಅಮಾವಾಸ್ಯೆಗೋರ ಪುಣ್ಯಮೆಗೋರ ನಿಜನಲ್ಲ. ಓಕೆ.
ಓಕೆ ಸರ್, ತಾವು ಫಸ್ಟ್ ಕನ್ನಡ ಮೂವಿಯಿಂದ ಎಂಟ್ರಿ ತಗೊಂಡ್ರಿ, ಸೊ ನೆಕ್ಸ್ಟ್ ತುಳುಗೆ ಬಂದ್ರಿ. ಸೊ ಏನು ಡಿಫ್ರೆನ್ಸ್ ಇತ್ತು ಸರ್ ಕನ್ನಡ ಮೂವಿಲಿ ಆ್ಯಕ್ಟ್ ಮಾಡೋಕ್ಕೂ ಮತ್ತು ನಮ್ಮ ಕೋಸ್ಟಲ್ ವುಡ್ಡಲ್ಲಿ ಆ್ಯಕ್ಟ್ ಮಾಡೋಕ್ಕೂ? ಇಲ್ಲ, ಇಲ್ಲಿದು ಮೇಯ್ನ್ ಇದೆ ಅಂತ ಹೇಳಿದ್ರೆ ಇಲ್ಲಿದು ಲ್ಯಾಂಗ್ವೇಜ್ ಮತ್ತು ಕಾಮಿಡಿ ಕಂಪೇರ್ ಟು ಕನ್ನಡ ಸಿನಿಮಾದ ಕಾಮಿಡಿ ಆ್ಯಂಡ್ ಲ್ಯಾಂಗ್ವೇಜ್ ಅದು ಬೇರೆ ಇರ್ತದೆ. ಅವ್ರದ್ದು ಕಾಮಿಡಿ ಟೈಮಿಂಗ್ಸ್ ಬೇರೆ, ಅವ್ರದ್ದು ಕಾಮಿಡಿ ಟೈಪ್ ಬೇರೆ, ಇಲ್ಲಿಯ ಕಾಮಿಡಿ ಟೈಪ್ ಬೇರೆ ಮಂಗಳೂರಿದು. ನಮ್ದು ಅಂದರೆ ಸಾಮಾನ್ಯವಾಗಿ ಮಲಯಾಳಂ, ತಮಿಳು, ಸೊ ಈ ಲಿಂಕ್ ಇರ್ತದೆ. ಸೊ ಕನ್ನಡದಲ್ಲಿ ಆ ಥರದ್ದು ಇರೋದಿಲ್ಲ, ಅವ್ರದ್ದು ಕಾಮಿಡಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಸೊ ಅಲ್ಲಿ ಏನು ಅಂತಂದರೆ ಏನಿದ್ರು ಸಾಧು ಕೋಕಿಲ ಸರ್ದು ಟೈಪ್, ನಂತರ ಸೊ ಆ ಥರದೇ ಕಾಮಿಡಿಗಳು ಜಾಸ್ತಿ ಆಗಿರ್ತದೆ, ಅದೇ ರಿಪೀಟ್ ಆಗ್ತಾ ಬರ್ತಾ ಇದೆ ಇವರಿಗೂ ಕೂಡ. ಸೊ ಇಲ್ಲಿದು ಬೇರೆ. ಓಕೆ ಸರ್, ನೆಕ್ಸ್ಟ್ ನೀವು ಕೋಸ್ಟಲ್ ವುಡ್ಡಲ್ಲಿ ರಂಗ್ ಅನ್ನೋ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ರಿ, ಕೋ ಡೈರೆಕ್ಟ್ ಮಾಡಿದ್ರಿ. ಹೌದು. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು, ಇವನ್ ಸುಹಾನಿಗೂ ಇಂಡಿಪೆಂಡೆಂಟ್ ಆಗಿ ಮಾಡಿರುವಂಥದ್ದು. ಇಬ್ಬರದು ಕೆಮಿಸ್ಟ್ರಿ ಚೆನ್ನಾಗಿತ್ತು, ಸೊ ಸುಹಾನ್ ಆಗಲಿ ನಂದಾಗಲಿ. ಸೊ ಹಾಗಾಗಿ ಮೂವಿ ವಾಸ್ ರನ್ ಗುಡ್ ಆ್ಯಕ್ಚುಲಿ, ಒಳ್ಳೆ ಬಂದಿತ್ತು ಮೂವಿ ಸಹ. ಸೊ ಆ ಟೈಮಲ್ಲಿ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಟೈಮ್ನೆಲ್ಲ ಜಾಸ್ತಿ ತಗೊಂಡಿದೆ ನಮಗೆ. ಆದರೆ ಅದರ ಪ್ರೊಡ್ಯೂಸರ್ ಎಸ್ಪೆಷಲಿ ನಾವು ಹೇಳಬೇಕಾದ್ರೆ ದೇವದಾಸ್ ಪಾಂಡೇಶ್ವರ್ ಅವರಾಗಲಿ, ಸೊ ಅವರು ಈಸ್ ಅ ಏನು ಅಂತಂದರೆ ಈಸ್ ಅ ಜೆಮ್ ಪರ್ಸನ್, ಅಂದರೆ ಮಾಡಿ ಅಂತ ಹಾಗೆ ಅವರೇನು ಹಿಂದೆಟು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಕೂಡ ಫಸ್ಟಿಗೆ ಏನು ಕಷ್ಟ ಅಂತ ಆಗಲಿಲ್ಲ ಸಿನಿಮಾ ಪ್ರೊಡಕ್ಷನ್ನಿಗೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಆಗಿದೆ ಸಿನಿಮಾ, ಒಳ್ಳೆ ಬಜೆಟ್ ಕೂಡ ಹೋಗಿದೆ. ಯಾಕೆಂದರೆ ಬಹುಶಃ ಟ್ರೈನಿಂಗ್ ಆಗೆಲ್ಲ ಕೊಡೋದು ಅಂತ ಹೇಳಿದರೆ ಅದು ಸುಲಭದ ಜಾಬ್ ಅಲ್ಲ. ಅವರಿಗೆ ಬಹುಶಃ ಸಾಧಾರಣ 1 ಲಕ್ಷದವರೆಗೆ ಖಾಲಿ ಆ್ಯಕ್ಟರನ್ನು ಟ್ರೈನಿಂಗ್ ಮಾಡಲಿಕ್ಕೆ ಖರ್ಚಾಗಿದೆ. ಹೌದು, ಅವ್ರನ್ನ ಡೈಲಿ ಅಪ್ ಆ್ಯಂಡ್ ಡೌನ್ 1 ತಿಂಗಳು ಅದು ಕ್ಲಾಸ್. ಸೊ ಎಸ್ ಸರ್, ನೆಕ್ಸ್ಟ್ ನೀವು ರಂಗ್ ಆದಮೇಲೆ ಪಿಲಿಬೈಲಿ ಯಮುನಕ್ಕ ಆಗಿರ್ಬೋದು ಅಥವಾ ಬೇರೆ ಮೂವಿಗಳೆಲ್ಲ ಆಗಿರ್ಬೋದು, ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ? ಪಿಲಿಬೈಲಿ ಯಮುನಕ್ಕ ನನಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅದು, ಯಾಕಂದರೆ ಒಂದು ಕ್ಯಾರೆಕ್ಟರ್ ವೈಸೇ ನಾನು ಸ್ಟೇಜಲ್ಲಿ ಆ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಮಗು ಇದು ಅದೇ ಟೈಪ್ನ ಕ್ಯಾರೆಕ್ಟರ್ ಸೂರ್ಯ ಶೆಟ್ಟಿ ಇದು ಮಾಡಿರೋವಂಥದ್ದು. ಸೊ ಅದು ನಿಮಗೆ ಅಂತ ಮಾಡಿದಂಥ ಕ್ಯಾರೆಕ್ಟರ್ ಅಂತ ಹೇಳಿದರು ಅವರು ಈ ಕಾಮಿಡಿದು ಇದೆಲ್ಲ ನೋಡಿದ್ರು ಅವರು ಮಗುವಿಂದು. ಸೊ ಹಾಗಾಗಿ ಅವರು ನನ್ನನ್ನು ಚೂಸ್ ಮಾಡಿದ್ದಾರೆ ಆ ಟೈಮಲ್ಲಿ. ಸೊ ಅದೇ ಟೈಪಲ್ಲಿ ಇತ್ತು ಅದು. ಸೊ ನನಗೆ ಕೂಡ ಮಾಡಲಿಕ್ಕೆ ನಾನು ತುಂಬ ಎಂಜಾಯ್ ಮಾಡಿದಂಥ ಕ್ಯಾರೆಕ್ಟರ್ ಅದು. ಸೊ ಜನ ಕೂಡ ಒಳ್ಳೆ ರಿಸೀವ್ ಮಾಡಿದ್ದಾರೆ, ರೆಸ್ಪಾನ್ಸ್ ಒಳ್ಳೆ ಬಂದಿದೆ ಅದಕ್ಕೆ. ಈಗಲೂ ಕೂಡ ಅದು ಸೋ ಮೆನಿ ಎಸ್ಪೆಷಲಿ ಮಕ್ಕಳು ಅದನ್ನು ತುಂಬ ಲೈಕ್ ಮಾಡುವಂಥ ಕ್ಯಾರೆಕ್ಟರ್ ಕಟಪ್ಪ. ಎಸ್ ಸರ್, ಕಾರ್ಯಕ್ರಮನ ಮುಂದುವರಿಸೋಣ, ಒಂದು ಸಣ್ಣ ವಿರಾಮದ ಸಮಯ. ಎಸ್ ವೀಕ್ಷಕರೇ, ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ನಮ್ಮ ಜೊತೆ ವಿನಾಯಕ್ ಸರ್ ಅವರು ಇದ್ದಾರೆ. ಸೊ ಅವ್ರ ಜೊತೆ ಇನ್ನಷ್ಟು ಮಾತನಾಡೋಣ, ಬನ್ನಿ ವೀಕ್ಷಕರೇ. ಸರ್, ಹಾಗೆ ತಾವು ತಮ್ಮದೊಂದು ಇನ್ಸಿಡೆಂಟ್ ನನಗೆ ಕೇಳಲಿಕ್ಕೆ ಸಿಕ್ತು. ಸೊ ಯಾರೋ ವಿನಯ್ ಅಂತ ನಿಮ್ಮನ್ನ ಪೊಲೀಸ್ ಅವರು ಹಿಡ್ಕೊಂಡು ಹೋಗಿದ್ರಂತೆ, ಹೈಸ್ಕೂಲಲ್ಲಿ ಯಾರೋ ಅಲ್ಲಿ ಮೇಲ್ಗಡೆ ಇಂಗ್ಲಿಷ್ ಮೀಡಿಯಂ ಇತ್ತು, ಕೆಳಗಡೆ ನಮ್ದು ಕನ್ನಡ ಮೀಡಿಯಂ ಸ್ಕೂಲ್. ನನ್ನ ಅಲ್ಲಿ ವಿನಾಯಕ ಅಂತ ನಾನೊಬ್ಬಿದ್ದೆ. ಅಲ್ಲಿ ಯಾರೋ ಬಂದು ಏನೋ ಒಂದು ಕೇಸಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ ಮನೆಗೆ ಹೋದಾಗ ತಂದೆ ಹೇಳಿದರು ನನಗೆ, ಪೊಲೀಸ್ ಬಂದಿದ್ರು, ನೀನು ಕೇಳ್ಕೊಂಡು ನೀನು ಸ್ಕೂಲಲ್ಲಿ ಶಾಲೆ ಮಾಡ್ತಾ ಗಲಾಟೆ ಮಾಡಿದಾಗಿ ಈ ಐಕ ಹೋಪುನ್ ಶಾಲೆಗೆ. ನಾನು ಹೇಳಿದೆ, ನಾನು ಗಲಾಟೆ ಎಲ್ಲ ಮಾಡಲಿಲ್ಲ ಪಾಪ, ನನಗೆ ಹೌದು ನನಗೆ ವಿಷಯ ಗೊತ್ತಿಲ್ಲ. ಪೊಲೀಸ್ನವರು ಬರ್ಲಿಕ್ಕೆ ಹೇಳಿದ್ದಾರೆ, ಬಾ ಸ್ಟೇಷನ್ಗೆ ಹೋಗಿ ಬರುವ ಉರುವಕ್ಕೆ ಅಂತ. ಆಯಿತು ಅಂತ ಹೋದದ್ದು. ಅಲ್ಲೊಂದು ಕಾನ್ಸ್ಟೇಬಲ್ ನನಗೆ ಬೈದಿದ್ದಾರೆ. ಅಬ್ಬಾ, ನಾನು ಇಷ್ಟು ಸಣ್ಣ ಆದರೂ ಕೂಡ ಎದೆಗೆ ಹೊಡಿತಾನೆ ಬೋಳಿ ಮಗನೇ ಸ್ಕೂಲಲ್ಲೇ ನನಗೆ.
ಏನು ಗೊತ್ತಿಲ್ಲ ನಿಮ್ಗೆ? ನನಗೆ ವಿಷಯ ಗೊತ್ತಿಲ್ಲ, ನಾನು ಸುಮ್ಮನೆ ಬೈಗಳ ತಿಂತ ಇದ್ದೇನೆ. ನಾನು ನನಗೆ ಯಾಕೆ ಏನು ಮಾಡದಿದ್ರು ಪೊಲೀಸ್ನವ್ರು ಬೈತಾರ ಅಂತ ಆಯ್ತು. ನನಗೆ ಎನ್ಕ್ವೈರಿ ಮಾಡ್ಬೇಕಲ್ಲ, ನಾನು ಹೌದಾ ಅಲ್ವಾ ಅಂತ. ಇಷ್ಟು ಸಣ್ಣ ನಾನು ಕರ್ಕೊಂಡು ಹೋಗಿ ನನಗೆ ಆ ನಮನೆ ಬೈತಾ ಇದ್ದಾನು, ಕಾಲೆಲ್ಲ ಎತ್ತಿ. ನಾನು ಹೀಗೆ ನೋಡಿದ್ದೆ, ಅವ ಮಾಡಿರ್ಲಿಕ್ಕಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಬೈದು ನನಗೆ ಕೂಡ ಬೈದು ಅಂತ ಸೀದಾ ಬಂದೆ. ನಾನು ಸ್ಕೂಲ್ ಟೀಚರ್ ಹತ್ರ ಹೋದೆ. ಟೀಚರ್ ಹೀಗೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನಿನ್ನೆ ಹೀಗೆ ಬೈದಿದ್ದಾರೆ ಸ್ಟೇಷನಲ್ಲಿ, ಏನೋ ಮೇಲ್ಗಡೆ ಗಲಾಟೆ ಆಗಿದೆ ಅಂತ. ನನಗೆ ಗೊತ್ತಿಲ್ಲ ಆಕ್ಚುಲಿ. ಇವರು ಕೇಳಿದ್ರು, ವಿನಾಯಕ್ ಅಂತ ನೀವು ಕಂಪ್ಲೇಂಟ್? ಅಲ್ಲಲ್ಲ, ಅವ ಅಲ್ಲ, ಇದು ಯಾರೋ ವಿನಯ್ ಅಂತ ಬಂದದ್ದು. ಅವ ಅಲ್ಲಪ್ಪ, ನಿಮ್ಮ ಸ್ಕೂಲ್ ಇದು ಹೊರಗಿನ ಯಾರೋ ಬಂದದ್ದು ಅಂತ. ನನಗೆ ಮಾರ ನಂತರ ಮತ್ತೆ ತುಂಬಾ ಜನ ಹತ್ರ ಕೇಳಿದ್ರು, ಬಾ ಸ್ಟೇಷನ್ಗೆ ಹೋಗುವ ಬೈಯೋ ಅವರಿಗೆ. ಬೇಡ ಬೇಡ ಅಂತ ಬಿಟ್ರಿ. ಓಕೆ ಸರ್, ತಮ್ಮ ಇನ್ನೊಂದು ಡೈಲಾಗ್ಗೋಸ್ಕರ ನಮ್ಮ ವೀಕ್ಷಕರೆಲ್ಲರೂ ಕಾಯ್ತಾ ಇದ್ದಾರೆ. ಸೊ ಫೀಫಿದು ಡೈಲಾಗ್, ಸೊ ಎರಡು ಕೂಡ ತಾವೇ ಮಾಡ್ಬೇಕು ಇವಾಗ, ಕೋ ಆರ್ಟಿಸ್ಟ್. ಆಕ್ಚುಲಿ ಅದಕ್ಕೆ ಇಬ್ಬರಿದ್ರೆ ಒಳ್ಳೇದು, ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ನಿಮಗೆ ಪರವಾಗಿಲ್ಲ ಸರ್, ನೀವು ನಿಮ್ಮ ಎದುರಿಗೆ ನಾವೆಲ್ಲ ಏನೂ ಇಲ್ಲ. ಸೊ ಎದುರುಗಡೆಗೆ ಬೇಕು ಆಕ್ಚುಲಿ ನಮ್ಗೆ, ಗೊತ್ತಾಯ್ತು. ಆದ್ರೆ ಅದು ತುಂಬಾ ಇದೆ ಸರ್. ಸೊ ನೀವೇ ಒಂದು ಫ್ಲೋ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಯಾವುದು ಹೇಳಿ? ಅದು ಫೀಫಿದು ಆರೇಪು ದಡ್ಡೆ. ಫೀಫಿರಿಗೆ ಅರಪದಡ್ಡೆ ಪಂಡ ಇಷ್ಟತೆ ಯಾನಿರಿಗೆ ಮರವೇದ ಫುಂಡಿ ಪತಂಬ ಇದೆ. ಯಾನಿರಿಗೆ ಅರೆಪುದ ಫುಂಡಿ ಪತಂಬ ಇದೆ. ಅರೆಪುದ ಫುಂಡಿ ಬಂಡ ಅರೆಪುದ ಫುಂಡಿ ತಿನ್ಪುನ ಫುಂಡಿ ಕುಲಿ 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 ತಿನ್ಪ ಒಂದು ಈರ ಮಂತಿನ ಅತ್ತಪ್ಪ ಅವ ಅಮ್ಮ ಮಂತಿತ್ತೇರೆ. ಅಮ್ಮ ಯಾನಿರೇಗ ಒಂಜಿ ಪ್ಲೇಟ್ ಹಿಡ್ದೀತೀನಿ ಫೀಫಿ ಎಣ್ಣ ಅಮ್ಮಕ್ಕೊಂದು ಸೀದಕ್ಕೊಂದು ಬಾಲುಗು ಪಾಡ್ದಿನತಿ. ಯಾನ ಹಿಡ್ದು ಬೊಕ್ಕ ಬಾಲುನ ಪ್ಲೇಟ್ ಹಿಡ್ದು ಮಾತದ್ದು ಪಿರ ಟಿಫಿನಿಗೆ ಪಾಡ್ದು ಈರೆಗೆ ಪಾತಂಬತ್ತೀನಿ. ಓ ಥ್ಯಾಂಕ್ಸ್, ಮಸ್ತ್ ಥ್ಯಾಂಕ್ಸ್. ಬಾಲುಗು ಮಸ್ತ್ ಬೆಚ್ಚಾದು ಪದೇ. ಬಾಲುಗು ಬೆಚ್ಚಾತನು ಅಂತೆ. ಮೊನ್ನೆಗೊಂದು ಬಾಲು ಇರು ಬಾಲು ಎಂಕ್ಲಿಲ್ಲದ ನಾಯಿ. ಓಕೆ, ತುಂಬಾ ಚೆನ್ನಾಗಿತ್ತು. ಫಿಲ್ಮಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ನೋಡು, ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಅದು ನೀವು ಮಾಡಬೇಕಿತ್ತು ಆಪೋಸಿಟ್ ಇದು. ಓಕೆ, ನೆಕ್ಸ್ಟ್ ಟೈಮ್ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಫುಲ್ ಪ್ರಿಪೇರ್ ಆಗಿರ್ತೀನಿ. ಓಕೆ ಸರ್, ಇದೆಲ್ಲ ಆದ್ಮೇಲೆ ತಾವು ರೆಡ್ ಎಕ್ರೆ ಮೂವಿನ ಡೈರೆಕ್ಟ್ ಮಾಡಿದ್ರಿ. ಸೊ ಹೇಗಿತ್ತು ಆ ಒಂದು ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು? ವಿತ್ ಆಕ್ಟಿಂಗ್ ಕೂಡ ತಾವೇ ಮಾಡಿದ್ರಿ. ವಿತ್ ಆಕ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು. ಇಲ್ಲದಿದ್ರೆ ಡೈರೆಕ್ಷನ್ ಕಷ್ಟ ಅಂತ ಏನಾಗೋದಿಲ್ಲ. ಯಾಕಂದ್ರೆ ನಮ್ದು ಈ ಪ್ರೀ ವರ್ಕ್ ಏನಿದೆ ನೋಡಿ, ಅದು ಕ್ಲಿಯರ್ ಕಟ್ ಆದರೆ ಶೂಟಿಂಗ್ ಹೋದರೆ ಕಷ್ಟ ಆಗೋದಿಲ್ಲ. ಸೊ ನಮ್ಮದ್ರಲ್ಲಿ ಟೀಮ್ ಆಗಿತ್ತು, ಒಳ್ಳೆ ಟೀಮ್ ಇತ್ತು. ಸೊ ಎಲ್ಲ ಗ್ರೌಂಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಆನಂತರ ಶೂಟಿಂಗ್ ಹೋಗಿದ್ದು. 23 days ಅಂತ ನಮ್ಮದು ಶೂಟ್ ಪ್ಲ್ಯಾನ್ ಆಗಿತ್ತು. ಸೊ ಒಂದು ದಿನ ಜಾಸ್ತಿ ಆಗಿದೆ ಅಷ್ಟೇ. 24 ಡೇಸಲ್ಲಿ ಶೂಟ್ ಮುಗಿಸಿದ್ದೇವೆ. ರೆಡ್ ಎಕ್ರೆ ಅದೊಂದು ಸ್ವಲ್ಪ ಸ್ಟೈಲ್, ಸ್ವಲ್ಪ ಡಿಫ್ರೆಂಟ್ ಮೂವಿ, ಡಿಫ್ರೆಂಟ್ ಡೈಲಾಗ್, ತುಂಬಾನೇ ಡಿಫ್ರೆಂಟ್ ರೋಲ್ ಸಿಕ್ಕಿತ್ತು, ಸ್ವಲ್ಪ ಸೀರಿಯಸ್. ಅದನ್ನ ಆನಂತರ ನನ್ನ ಫ್ರೆಂಡ್ ಸರ್ಕಲ್ ನನಗೆ ಬೈತಾ ಇದ್ರು, ನೀವು ಯಾಕೆ ಆ ಥರದ ಕ್ಯಾರೆಕ್ಟರ್ ಮಾಡಿ, ನಿಮ್ಗೆ ಕಾಮಿಡಿ ಅಲ್ಲ, ನೀವು ಕಾಮಿಡಿ ಮಾಡಿ ಆ ಥರದ್ದು ಈ ಥರದ್ದು. ಸೊ ಸಾಕಷ್ಟಿತ್ತು. ಬಟ್ ನಾವೊಂದು ಮೂವಿಯಾಗಿ ತಗೊಳ್ಬೇಕಷ್ಟೇ ಒಂದು ಎಲ್ಲವನ್ನು ಕೂಡ. ಸೊ ನನಗೆ ಕೂಡ ಏನು ಅಂತಂದ್ರೆ ಎಲ್ಲ ಟೈಪ್ನ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇದೆ. ಸೊ ಮಾಡಿದೆ. ಆ ಥರ ಒಂದು ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಅಲ್ಲಿ ಆಕ್ಷನ್ ಕೊಟ್ಟು ನಾನು ಅಲ್ಲಿ ಆಕ್ಟಿಂಗ್ ಮಾಡಿ ಅನಂತರ ಪುನಃ ಬಂದು ಮಾನಿಟರ್ ನೋಡಿ ನಂತರ ಅದು ಆಗ್ಲಿಲ್ಲ, ಇದಾಗ್ಲಿಲ್ಲ, ಇಲ್ಲಿ ಓಕೆ, ಇಲ್ಲಿ ಓಕೆ, ಈ ತರದ್ ಇತ್ತು. ಮತ್ತೆ ರಾಕೇಶ್ ಅಂತ ಇದ್ರು, ರಾಕೇಶ್ ಕದ್ರಿ. ಸೊ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್. ಸೊ ಅವರಿದ್ದ ನನಗೆ ಜಾಸ್ತಿ ಕಷ್ಟ ಅಂತ ಅನಿಸಿರ್ಲಿಲ್ಲ. ಸರ್, ಈಗ ನಮ್ಮ ವೀಕ್ಷಕರಿಗೆ ಒಂದು ಸಾಂಗ್ ಬೇಕಂತೆ ನಿಮ್ಮ ಬಾಯಿಂದ. ಸೊ ನೀವು ಸಿಂಗರ್ ಅಂತ ನಾನು ಹೇಳಿ ಆಗಿದೆ. ಸೊ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಸರ್, ಯಾವ್ದಾದ್ರು ಒಂದು 2 ಲೈನ್. ರೀಸೆಂಟ್ ಆಡಿದ್ರೆ ಅದೇ ಜಾಗೆ ರಡ್ಡೆಕ್ಕರೆ ಬೈದೇರು ಲಪ್ಪರೆ ಜಾಗೆದಕ್ಲು ಬನ್ನಾಗ ಮಾತವತ್ತಾರೆ ತಾರ ತೆಕರ ತರ ತಾರ ತೆಕರತ ಪಾಡರ ನಾಮ ಜನ ಏತೋ ರಾಮ ಕಮ್ಮಿಜ್ಜಿ ಜನ ಮೂಲು ಬಕೆಟ್ ಪತ್ತಾರೆ. ಎಸ್, ಚೆನ್ನಾಗಿತ್ತು ಸರ್. ಹಾಗೆ ನೀವು ನಮ್ಮ ಸ್ಪಂದನ ವಾಹಿನಿಯಿಂದನೂ ತುಂಬಾನೇ ಜನರನ್ನ ಮುರ್ಗ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಸೊ ಏನಿದೆ ಸರ್ ಕತೆ? ಅದು ಒಳ್ಳೆ ಕಾಮಿಡಿ ಇತ್ತು ಮಾತ್ರ. ಅದು ಓಕೆ, ನನಗೆ ಅದರಲ್ಲಿ ಮಾಡಿದೊಂದು 2 ಇನ್ಸಿಡೆಂಟ್ ಭಾರಿ ನನಗೆ ಕಾಮಿಡಿ ಆಗಿತ್ತು. ಒಬ್ಬರಿಗೆ ಕಾಲ್ ಮಾಡಿ ಹೇಳಿದ್ದು ನಾನು, ಒಂದು ಇವರಿಗೆ ಅವ್ರದ್ದು ಟೆಂಪೋ ಜೀಪ್ ಏನಿತ್ತು, ಅದ್ರ ಹೇಳಿದೆ, ನಿಮ್ಮ ಜೀಪುದು ಒಂದು
ಬಾಡಿಗೆಗೆ ಬರ್ಬೋದಾ ಅಂತ ಹೇಳಿದ್ರು. ಬಾಡಿಗೆ ಬರುವ, ಏನಿಲ್ಲ ನಮಗೆ ಅಂದರೆ ಸುರತ್ಕಲ್ ಅಥವಾ ಆ ಕಡೆ ಈ ಕಡೆ ಅಲ್ಲಿಂದ ಎಲ್ಲ ರೋಡ್ ಸೈಡಲ್ಲಿದ್ದ 2 ವೀಲರನ್ನೆಲ್ಲ ಗಾಡಿಯಲ್ಲಿ ಕೊಂಡೋಗ್ಲಿಕ್ಕೆ ಅಂತ ಹೇಳಿ. ಅದು 2 ವೀಲರ್ ಕೊಂಡೋಗ್ಲಿಕ್ಕೆ ಕೊಂಡೋಗ್ಬೋದು ಅಂದರೆ 2 ವೀಲರ್ ಅಂದರೆ ಅದು 2 ವೀಲರ್ ಅಂದರೆ ಯಾರ್ಯಾರದು ಪಾರ್ಕಿಂಗ್ ಮಾಡಿ ಹೋಗಿರ್ತಾರಲ್ಲ ಆ ಗಾಡಿಯನ್ನು ಎತ್ಕೊಂಡು ಹಾಕೋದು, ಗಾಡಿಯಲ್ಲಿ ಹಾಕಿ ಹೋಗೋದು. ಅಲ್ಲ ಅದು ಪೊಲೀಸ್ನ ಅಲ್ಲಲ್ಲ, ನಾವು ಕದ್ದುಕೊಂಡು ಹೋಗೋದು ಅಂತ ಹೇಳಿದ್ರು. ಕದ್ದುಕೊಂಡು ನನ್ನ ಗಾಡಿಯೆಲ್ಲ ಹಿಡಿದ್ರೆ ಅದೆಲ್ಲ ನಾನಿದ್ದೇನೆ, ನೀವು ಟೆನ್ಷನ್ ಮಾಡಬೇಡಿ, ನಾವು ಕೊಂಡು ಹೋಗಿದ್ದು ಅಲ್ಲಿ ಬಂದರೆ ಕೊಂಡೋಗೋದು, ಸ್ಪೇರ್ ಪಾರ್ಟ್ಸ್ ಎಲ್ಲ ಮಾರಿ ನಮ್ದು ಫುಲ್ ಹಣ, ನಿಮಗೆ ಫುಲ್ ಸಿಕ್ಕಾಪಟ್ಟೆ ಹಣ ಸಿಗ್ತದೆ, ನೀವು ಟೆನ್ಷನ್ ಮಾಡಬೇಡಿ. ನನಗೆಲ್ಲ ಆಗ್ಲಿಕ್ಕಿಲ್ಲ. ಅಲ್ಲಲ್ಲ ನಿಮಗೆ ಗೊತ್ತಾಗಿ ಆಯ್ತಲ್ಲ, ಇನ್ನು ನೀವು ಬರಲೇಬೇಕು, ನಾವೆಲ್ಲ ಇದ್ದು ಅದ್ರದ್ದೆಲ್ಲ ಫುಲ್ ಹೆದ್ರಿ ಮತ್ತೆ ಹೇಳಿದೆ. ಆನಂತರ ಒಂದು ಬಾಡಿಗೆದು ಒಂದು ಇನ್ಸಿಡೆಂಟ್ ಇತ್ತು. ಒಬ್ರು ಅವ್ರದ್ದು TTಯ ಸುಮೋ ಏನಿತ್ತು ಅಲ್ಲಿ ಉರ್ವ ಸ್ಟೋರ್ನವರವರು. ಸೊ ಅವರಿಗೆ ಕಾಲ್ ಮಾಡಿದೆ, ಹೀಗೆ ನಿಮ್ಮೊಂದು ಗಾಡಿ ಬೇಕಿತ್ತು ನಮಗೆ ಅಂತ ಹೇಳಿದೆ. ಗಾಡಿ ಎಲ್ಲಿಗೆ? ಕೇರಳಕ್ಕೆ ಬಾಡಿಗೆ ಹೋಗ್ಲಿಕ್ಕೆ ಅಂತ ಹೇಳಿದೆ. ಹೌದಾ, ಎಷ್ಟು ಜನ ಹೋಗ್ಬೋದು? 10ರಿಂದ 10 ಹೋಗ್ಬೋದು, 13 ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಹೌದಾ, ನಮ್ದು ಟೋಟಲ್ ಒಂದು 23 ಜನ ಇದ್ದೇವೆ. 23 ಹೇಗೆ ಹೋಗುದು? ಅಲ್ಲ ಒಂದು ನೋಡ, ನಾವು ಟಾಪಲ್ಲೆಲ್ಲ ಕೂತ್ಕೊಳ್ತೇವೆ ಸ್ವಲ್ಪ ಜನ. ಟಾಪಲ್ಲೆಲ್ಲ ಎಂತ ಮಾರ ಕೂತ್ಕೊಳ್ಳಿ, ಅದು ನಾವು ಕೂತ್ಕೊಳ್ತೀವಿ, ನೀವು ಟೆನ್ಷನ್ ಮಾಡಿ ಹಾಗೆ ಅವರು ಫುಲ್ಲು ಟೆನ್ಷನ್ ಆಗಿ. ಹೌದು, ತುಂಬಾ ಇತ್ತು, ಸಾಕಷ್ಟು ತುಂಬಾನೇ ಮುರುಗ ಮಾಡಿದ್ರಿ. ಎಸ್ ಸರ್, ಈಗ ನಿಮ್ಗೊಂದು ಸಣ್ಣ ಟಾಸ್ಕ್ ಇದೆ. ಸೊ ನೀವು ಆಕ್ಟರ್ ಆಗಿರೋದ್ರಿಂದ ನವರಸಗಳನ್ನೆಲ್ಲ ಅರ್ಧ ಕುಡಿದಿರ್ತೀರಾ. ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕಿಲ್ಲ ಸರ್, ನವರಸಗಳನ್ನ ಮಾಡ್ಬೇಕು. ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಟ್ರೆ ಸಾಕು. ತುಂಬಾ ಕೊರೋನಾದಿಂದ ಮರ್ತೋಗಿರ್ಬೋದು, ನೋಡ ಪರವಾಗಿಲ್ಲ ಸರ್, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಓಕೆನಾ? ಎಸ್ ಸರ್. ಶೃಂಗಾರ, ಹಾಸ್ಯ, ಕರುಣೆ, ಅದ್ಭುತ, ಬೀಭತ್ಸ, ವೀರ, ರೌದ್ರ, ಭಯಾನಕ, ಶಾಂತ. ಈಗ ಶಾಂತ. ಓಕೆ ಸರ್, ನೀವು ಪರದೆ ಮೇಲೆ ತುಂಬಾನೇ ಕಾಮಿಡಿಯನ್, ತುಂಬಾನೇ ಅಂದ್ರೆ ನೋಡಿದ ಕೂಡಲೇ ಹೇಳ್ತಾರ ಮೇರ್ನ ಶುರು ಆಂಡು ಕಾಮಿಡಿ ಶುರು ಆಪುಂಡು. ಸೊ ಮನೇಲೂ ಕೂಡ ಹೇಗೆ ಸರ್, ನೀವು ಪರ್ಸನಲ್ ಲೈಫಲ್ಲಿ ಅದೇ ತರ ಇರ್ತೀರಾ ಅಥವಾ ಫುಲ್ಲಿ ಆಪೋಸಿಟ್? ನೀವು ಮನೆಯಲ್ಲಿ ಅಂದ್ರೆ ಓನ್ ಮನೆಯಲ್ಲಿ ಅವರಂದ್ರೆ ನಾನು ಸಣ್ಣಾಗಿಂದ ನೋಡಿರ್ತಾರಲ್ಲ, ನನ್ನ ಕಾಮಿಡಿ ಅವರಿಗೆ ಅಷ್ಟು ಕಾಮಿಡಿ ಅಂತ ಅನಿಸಿರ್ಲಿಕ್ಕಿಲ್ಲ. ಹೊಸೊಬ್ರು ಸಿಕ್ಕವರಿಗೆ ಮಾತ್ರ ಕಾಮಿಡಿ ಅಂತ ಅನಿಸ್ತದೆ ಅವರಿಗೆ. ಅಂದ್ರೆ ಒಂದ್ಸಲ ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ಕೆಲ ವಿಷಯಕ್ಕೆ ಕೋಪ ಬಂದೇ ಬರ್ತದೆ, ಆನಂತರ ಕಾಮಿಡಿ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಆ ಒಂದು ಮೂಡನ್ನ ಅಥವಾ ಒಂದು ಇದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಹೆಂಡತಿ ಗೊತ್ತಿದೆ ನಾನು ಕಾಮಿಡಿ ಅಂತ. ನಮ್ದು ಮನೆಯಲ್ಲಿ ನಾರ್ಮಲಿ ಕಾಮಿಡಿ ಇರ್ತದೆ, ಜಾಸ್ತಿ ಇರ್ತದೆ. ಮನೆಯವರ ಹೆಂಡತಿಯ ಸಪೋರ್ಟ್ ಹೇಗಿದೆ ಸರ್ ಈಗ ಲೈಫಲ್ಲಿ? ಮಿಕ್ಸ್ಡ್ ಅಂದ್ರೆ ಏನಾದ್ರು ಸಿಟ್ ಮಾಡ್ಕೊಳ್ತಾರ ಲೇಟ್ ಆಗಿ? ಅದೆಲ್ಲ ಇದೆ. ನಾರ್ಮಲಿ ಮನೆಯಲ್ಲಿ ಲೇಟ್ ಆಗಿ ಬರುವಾಗ ಟೈಮ್ ಕೊಡಲ್ಲ, ಇರ್ತದೆ. ಅದು ತುಂಬಾ ಕಡಿಮೆ, ಆದ್ರೆ ಶಿ ಇಸ್ ಅ ಗುಡ್ ಸಪೋರ್ಟರ್ ಎಲ್ಲ ವಿಷಯದಲ್ಲಿ. ಸರ್, ನಿಮ್ಮ ವೈಫ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಸರ್, ತುಂಬಾನೇ ಖುಷಿ ಆಗ್ತಾರೆ ಇವತ್ತು. ಅವಳಿಗೆ ಬಾರಿ ಫೇವರೇಟ್. तू मिले दिल की ले और जीने को क्या चाहिए, ना हो तू दास तेरे पास पास मैं रहूँगा जिंदगी भर, ना हो तू दास तेरे पास पास मैं रहूँगा जिंदगी भर, सारे संसार का प्यार मैंने तुझ में पाया, तू मिले दिल की ले. ಫುಲ್ ದಿಲ್ ಖುಷ್ ಆಗ್ಬಿಟ್ಟಿರ್ತಾರೆ. ಅವಳ ಫೇವರೇಟ್ ಸಾಂಗ್ ಅಂಡ್ ಅಂತ ಸಾಕಷ್ಟು ಇದೆ. ತುಂಬಾನೇ ಅಂದ್ರೆ ಸಿಂಗ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಹಾಗಾದ್ರೆ ಹೆಂಡತಿಗೋಸ್ಕರ? ಓಕೆ ಸರ್, ಕುಕಿಂಗ್ ನೀವು ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಸ್ಪೆಷಲ್ ಐಟಮ್ಸ್ ಎಲ್ಲ ಬರುತ್ತಂತೆ. ಸೊ ಏನಿದು ಸರ್? ಸಾಕಷ್ಟಿದೆ. ಅದೆಲ್ಲ ಏನು ಈ ಸ್ಟಾರ್ ಹೋಟೆಲ್ ಐಟಮ್ಸ್ ಎಲ್ಲ ಕೆಲವು ಅದು ಮಾಡ್ಲಿಕ್ಕೆ ಖರ್ಚು ಅಷ್ಟುಂಟು, ಹಾಗಾಗಿ ಯಾವಾಗ್ಲೊಮ್ಮೆ ಮಾಡುದು. ಅದು 2 ರೀಸನ್ ಇದೆ. ಯಾವಾಗ್ಲೊಮ್ಮೆ ಮಾಡ್ಲಿಕ್ಕೆ ಒಂದು ರೀಸನ್ ಕೂಡ, ಇಲ್ಲದ್ರೆ ದಿನ ನಾನೇ ಮಾಡ್ಬೇಕಾಗ್ತದೆ. ಅದಿದೆ ಗ್ರೀನ್ ರೋಸ್ಟ್ ಅಂತ ಇದೆ ಒಂದು, ಒಂದು ಕ್ಯಾಶ್ಯದೊಂದು ಮಾಡ್ತೇನೆ ಚಿಕನ್. ಸೊ ಅದು ಕಂಪ್ಲೀಟ್ ಚಿಕನ್ ಬ್ರೆಸ್ಟ್ ಇದರಿಂದ
ಅದೊಂದಿದೆ. ಆ್ಯಂಡ್ ಇನ್ನು ಸಾಕಷ್ಟಿದೆ. ತವ ಇದೆ, ಚಿಕನಲ್ಲೇ ಮೇನ್. ಆ್ಯಂಡ್ ಫಿಶಲ್ಲಿ ಕೂಡ ಇದೆ. ಸೊ ಹೌದೌದು. ಹೆಂಡತಿಗೆ ಫೇವ್ರೆಟ್ ಯಾವುದು ಸರ್? ಚಿಕನ್. ಚಿಕನ್ ಎಲ್ಲ ಫೇವ್ರೆಟ್. ಚಿಕನ್ ಫೇವ್ರೇಟ್. ಆ್ಯಂಡ್ ಫಿಶ್ ಕೂಡ ಇದೆ. ಓಕೆ, ಫಿಶಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ ಸರ್? ಫಿಶಲ್ಲಿ ಜಾಸ್ತಿ ಏನಿಲ್ಲ, ಈ ಟೈಪ್ ಇದೆ ಎಲ್ಲ. ಏನು ಈ ರೋಸ್ಟೆಡ್ ಫ್ರೈ ಆ ಟೈಪ್ ಇದೆಲ್ಲ. ಓಕೆ ಸರ್. ಸರ್, ನೀವು ಆಕ್ಟರ್ ಆಗಬೇಕು ಅಂತ ಮೊದಲಿಂದ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಇತ್ತು ನಿಮಗೆ, ಅಂದರೆ ಇಂಡಸ್ಟ್ರಿಗೆ ಬರಬೇಕು ಅಂತ. ಸೊ ಅದಕ್ಕಿಂತ ಬೇರೆ ಏನಾದರೂ ಗೋಲ್ ಇಟ್ಕೊಂಡಿದ್ರ ಸರ್? ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಗೋಲ್ ಅಂತೂ ಇದ್ದೇ ಇರುತ್ತೆ. ಸೊ ಇದೆ. ನನಗೆ ಆ್ಯಕ್ಚುಲಿ ಆಸೆ ಇದ್ದದ್ದು ಡಾಕ್ಟರ್ ಆಗಬೇಕು ಅಂತ. ಡಾಕ್ಟರ್, ಓಕೆ. ನನಗೆ ಸಣ್ಣಗಿರುವಾಗಲೇ ಈ ಇದೆಲ್ಲ ಇತ್ತಲ್ಲ, ಕೈಗೆ ಸಿಗ್ತದೆ ಜಿರಳೆ ಅದಿದೆಲ್ಲ ಏನು ಸಿಕ್ಕಿದ್ರೆ ಅದನ್ನು ಈಗ ಮಾಡಿ ಅದರಲ್ಲಿ ಎಲ್ಲ ಏನಿದೆ ಆಪರೇಷನ್ ಮಾಡಿದಾಗೆಲ್ಲ ನಮ್ದೆಲ್ಲ ತುಂಬ ಎಲ್ಲ ಹುಚ್ಚೆಲ್ಲ ಇತ್ತು, ಸಾಗೆಲ್ಲ ಮಾಡಿದೆ. ಅದು ನನಗೆ ಹೇಸಿಗೆ ಆಗ್ತಾ ಇರಲಿಲ್ಲ ಆಗ. ಕ್ಲೀನ್ ಇದಿತ್ತು, ಕಟ್ಟಿಂಗ್ ಎಲ್ಲ ಮಾಡೋದು ಬ್ಲೇಡಲ್ಲಿ. ನಂತರ ಗೊತ್ತಾಯ್ತು ಅದೆಲ್ಲ ಹಿಂಸೆ ಅಂತ. ಗೊತ್ತಾದ್ರೆ ಹಿಡ್ಕೊಂಡು ಹೋಗ್ತಾರೆ ಪ್ರಾಣಿ ದಯಾ ಸಂಘದವರು. ಇದು ಕೀಟ ದಯಾ ಸಂಘದವರು ಅಷ್ಟೇ. ಆನಂತರ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇತ್ತು. ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಓಕೆ, ಆದರೆ ಬಂದಿದ್ದೇ ಫೀಲ್ಡ್ ಬೇರೆ. ಹೌದು, ಚೂಸ್ ಮಾಡಿದ್ದು ಈಗ ಇದು ಬಂದು ಸೇರಿದ್ದು ಇದು. ಹೌದು, ಓಕೆ. ಎಸ್ ಸರ್, ತಮಗೋಸ್ಕರ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಸೊ ಒನ್ ವರ್ಡಲ್ಲಿ ಆನ್ಸರ್ ಕೊಡಿ. ಓಕೆ. ಎಸ್ ಸರ್, ನಿಮ್ಮ ಫೇವ್ರೆಟ್ ಹೀರೋಯಿನ್? ತುಳು, ಯಾವುದಾದ್ರೂ ಓಕೆ. ಇನ್ ಎನಿ ಲ್ಯಾಂಗ್ವೇಜ್. ಫೇವ್ರೆಟ್ ಆಕ್ಟ್ರೆಸ್ ಅಲ್ಲ, ಐಶ್ವರ್ಯ ರಾಯ್. ಡಯಟಾ ವರ್ಕೌಟಾ? ವರ್ಕೌಟ್. ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್? ಕಾಮಿಡಿ. ಓಕೆ. ನಿಮಗೆ ಒಂದು ರಾಜಕೀಯ ಪ್ರವೇಶ ಸಿಕ್ಕರೆ ಏನು ಮಾಡ್ತೀರಾ? ರಿಜೆಕ್ಟ್. ಓಕೆ. ನಿಮ್ಮ ಎಡಿಕ್ಷನ್ ಸರ್? ಅಡಿಕ್ಷನ್ ನನಗೆ ನೇಚರ್ದ ಅಡಿಕ್ಷನ್ ತುಂಬ ಇದೆ. ಓಕೆ. ಸೆಲೆಬ್ರಿಟಿ ಕ್ರಶ್ ಯಾರು ಸರ್? ನೋ ಒನ್. ಓಕೆ. ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್? ಪೀಪಲ್, ಜನರೇ. ಓಕೆ. ನಿಮ್ಮ ಫೇವ್ರೆಟ್ ಪಾಸ್ಟ್ ಟೈಮ್? ಟ್ರಾವೆಲಿಂಗ್. ಹೌದು. ಎಸ್ ಸರ್, ಹಾಗೆ ತಾವು ತುಂಬಾ ಫೇಮಸ್ ಕಾಮಿಡಿಯನ್ ಆ್ಯಕ್ಟರ್ ಎಲ್ಲವೂ ಹೌದು. ಸೊ ಹೊರಗಡೆ ಹೋದಾಗ ಜನರ ಒಂದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಸರ್? ನಾರ್ಮಲಿ ಗುರುತಿಸ್ತಾರೆ, ಅದೇ ಒಂದು ಮೇನ್ ಇಂಪಾರ್ಟೆಂಟ್. ಅಂದರೆ ಮಂಗಳೂರಲ್ಲಿ ದೊಡ್ಡ ಆನೆ ಕುದುರೆ ಏನು ಮಾಡೋದಿಲ್ಲ, ಎಲ್ಲರೂ ಕೂಡ. ಹೌದು, ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ಸಾಕಷ್ಟು ಜನ ಮಾತಾಡ್ತಾರೆ, ಅದೊಂದು ಖುಷಿ. ಕೆಲವರು ದೂರದಿಂದಲೇ ಅಲ್ಲ ಕಟ್ಟಪ್ಪಿ ನಮಗೆ ಕೇಳ್ತದೆ, ಹಾಗೆ ಹೇಳ್ತಾರೆ, ಆದರೂ ಬಂದು ಹತ್ರ ಮಾತಾಡೋದಿಲ್ಲ. ಅಲ್ಲ ಕಟ್ಟಪ್ಪಿ ಹೋಗ್ತೀನಿ ಅಂತ ನಾವೀಗ ನೋಡಿ ನಗಾಡ್ತಾ ಹೋಗುದು. ಕೆಲವೊಂದ್ಸಲ ಕೆಲವರು ನೋಡ್ತಾರೆ, ಅದು ನಮ್ಮನ್ನ ಕೋಪದಿಂದ ನೋಡಿದ ಅಥವಾ ಗುರುತ ಹಿಡಿದು ನೋಡಿದ ಅಂತ ಗೊತ್ತಾಗುದು. ಈಗ ನೋಡಿದವ್ರು ನಾವು ಎಂತಪ್ಪ ನಗ್ಲಿಕ್ಕೂ ಅಲ್ಲ, ಈಜು ಬಿಡ್ಲಿಕ್ಕೂ ಅಲ್ಲ. ಆನಂತರ ಏನು ವಿಚಾರತೆ ಏನ್ ಹೇಳಿಕ್ಕಾಗುತ್ತೆ, ಸೆಲ್ಫಿ ಎಲ್ಲ ಇರ್ತದೆ. ಯಾವ್ದಾದ್ರು ಕ್ರೇಜಿಯಸ್ಟ್ ಫ್ಯಾನ್ ಯಾರಾದ್ರೂ ಇದಾರ? ಸಾಕಷ್ಟು ಜನ ಇದ್ದಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ. ಸಾಕಷ್ಟು ಇರ್ತಾರೆ, ಸಾಕಷ್ಟು ಜನ ಇದ್ದಾರೆ. ಸರ್, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸರ್? ಇನ್ ತುಳು ಅವರು ಯಾವ್ದಾದ್ರು ನನಗೆ ಕಿಶೋರ್ ಕುಮಾರ್ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ. ಹೌದು. ಸೊ ಅದ್ರದ್ದು ಒಂದೆರಡು ಲೈನ್ ನಮ್ಮ ವೀಕ್ಷಕರಿಗೋಸ್ಕರ. ಕಿಶೋರ್ ಕುಮಾರ್ ಇದೆ. ये जो मोहब्बत है ये उनका है काम, अरे महबूब का जो बस लेते हुए नाम, मर जाए मिट जाए हो जाए बदनाम, रहने दो छोड़ो बिजाने दो यार, हम ना करेंगे प्यार, रहने दो छोड़ो बिजाने दो यार, हम ना करेंगे प्यार. ಓಕೆ, ತುಂಬಾನೇ ಚೆನ್ನಾಗಿತ್ತು ಸರ್. ಸರ್, ಈಗಷ್ಟೇ ಲಾಕ್ಡೌನ್ ಎಲ್ಲ ಮುಗೀತು. ಸೊ ಏನ್ ಮಾಡಿದ್ರಿ ಸರ್ ಲಾಕ್ಡೌನ್ ಅಲ್ಲಿ ಮನೇಲಿ ಕುತ್ಕೊಂಡು? ಲಾಕ್ಡೌನ್ ಲಾಕ್ ಹಾಕಿದ್ದು ಮತ್ತೆ ಡೌನ್ ಆಗಿದ್ದು, ಅಷ್ಟೇ, ಫುಲ್ ರೆಸ್ಟ್, ಎಲ್ಲ ಡೌನ್ ಆಯ್ತು.
ಮನೆಯವ್ರ ಜೊತೆ ಟೈಮ್ ಪಾಸ್ ಮಾಡಕ್ಕೆ ತುಂಬಾ ಜಾಸ್ತಿ ಟೈಮ್ ಅದಿತ್ತು. ನಾವಂದ್ರೆ ಮನೆಯಲ್ಲಿ ಕಾರ್ಡ್ಸ್ ಆಗ್ಲಿ ಲೂಡೋ ಆಗ್ಲಿ ಸೊ ಈ ತರದೇ ಆಗ್ತಾ ಇತ್ತು. ಮತ್ತೆ ಕುಕಿಂಗ್ ಹೇಗೂ ಇದೆ ಮನೆಯಲ್ಲಿ ಯಾವತ್ತು ಮಾಡ್ತಾ ಇರ್ತೀವಿ. ಹೊಸ ಹೊಸ ಪ್ರಯೋಗ ಎಲ್ಲ ಮಾಡಿದ್ವಿ. ಮತ್ತೆ ಹೆಂಡತಿಗೆ ಸಾಕಷ್ಟು ಹೆಲ್ಪಿಗೆ ಸಿಕ್ಕಿದೆ ನಾನು. ಇಲ್ಲದಿದ್ರೆ ಮನೆಯಿಂದ ಹೊರಗಡೆ ಜಾಸ್ತಿ ಹೋಗ್ತಾ ಇರ್ತಿದ್ದೆ. ಆಯ್ತು, ಈಗ ಕೊರೋನಾ ಮುಗೀತು ಹೇಗೂ. ಓಕೆ ಸರ್, ಈಗಿನ ನಿಮ್ಮ ಪ್ರಾಜೆಕ್ಟ್ ಯಾವುದು ಸರ್? ಯಾವ್ದಾದ್ರು ಫಿಲ್ಮ್ ಮಾಡ್ತಾ ಇದ್ದೀರಾ ಅಥವಾ ನೆಕ್ಸ್ಟ್ ಪ್ರಾಜೆಕ್ಟ್? ಸದ್ಯಕ್ಕೆ ಮೂವಿದು ಒಂದು ಕನ್ನಡ ಪ್ಲಾನ್ ಮಾಡ್ತಾ ಇದ್ದೆ. ನೋಡ್ಬೇಕಿನ್ನು ಈ ಟೈಮಲ್ಲಿ ಜನರ ಹತ್ರ. ಹೌದು, ಇನ್ನು ಪ್ರೊಡ್ಯೂಸರ್ಸ್ ಅವರು ಯಾರು ಮುಂದೆ ಬರ್ತಾರೆ ಗೊತ್ತಿಲ್ಲ. ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ರೆ ಒಳ್ಳೆ ಸ್ಟೋರಿ ಇದೆ ಖಂಡಿತ. ಓಕೆ ಸರ್, ತುಳು ಕೋಸ್ಟಲ್ ವುಡ್ ಇಂಡಸ್ಟ್ರಿ ಓಕೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಓಕೆ, ಬೇರೆ ಯಾವುದಾದ್ರೂ ಇಂಡಸ್ಟ್ರಿಯಿಂದ ನಿಮಗೆ ಚಾನ್ಸ್ ಸಿಕ್ಕರೆ ಏನು ಮಾಡ್ತೀರಾ? 100% ಹೋಗ್ತೇನೆ. ನನಗೆ ತಮಿಳ್ ಆ್ಯಂಡ್ ಹಿಂದಿ ನಾನು ಲೈಕ್ ಮಾಡುವಂಥದ್ದು. ಓಕೆ, ಲ್ಯಾಂಗ್ವೇಜ್ ಬರುತ್ತಾ ಸರ್ ತಮಗೆ? ತಮಿಳ್ ಈಗ ಮಾತಾಡ್ತೇನೆ, ಬಟ್ ಅವ್ರದ್ದು ಹೇಗೆ ಡೈಲಾಗ್ ಸಿಕ್ಕಿದ್ರೆ ಅದನ್ನು ಆ್ಯಸ್ ಇಟ್ ಈಸ್ ಇಮಿಡಿಯೇಟ್ ಮಾಡ್ಬೋದು. ಬಿಕಾಸ್ ತಮಿಳ್ ಟಫ್ ಇಲ್ಲ. ಹಿಂದಿ ಮಾತಾಡ್ತೇನೆ ಈಗ ಆರಾಮ್ಸೆ. ಮಲಯಾಳಂ ಸ್ವಲ್ಪ ಕಷ್ಟ ಆಗೋದು ನನಗೆ. ಕಷ್ಟ. ಓಕೆ ಸರ್, ಯಾವುದಾದ್ರೂ ಹೀರೋದು ಬಯೋಪಿಕ್ಕಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ನಿಮಗೆ ಆಫರ್ ಸಿಕ್ಕಿದ್ರೆ, ಸೊ ಯಾವ ಹೀರೋ ನಟನ ಒಂದು ಜೀವನವನ್ನು ನೀವು ನಟಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾರ್ದು ನಟಿಸ್ಬೋದಪ್ಪ? ಓಕೆ, ಈ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ. ನಟ ಆಗಿರ್ಬೋದು ಅಥವಾ ಕಾಮಿಡಿನೇ ಆಗಿರ್ಬೇಕು ಅಷ್ಟೇ. ಅದೇನಾದ್ರೂ ಚಾರ್ಲಿ ಚಾಪ್ಲಿನ್ ಅವ್ರದ್ದಾಗಿದ್ರೆ ಮಾಡಬಹುದು 100%. ಖಂಡಿತ. ಓಕೆ ಸರ್, ಇವತ್ತು ಟೀಚರ್ಸ್ ಡೇ ನಿಮಗೆ ಗೊತ್ತೇ ಇದೆ. ಸೊ ಟೀಚರ್ಸ್ಗೆ ಯಾರಿಗಾದ್ರೂ ವಿಶ್ ಮಾಡೋದಿದ್ರೆ ಅಥವಾ ಯಾರಾದ್ರೂ ಟೀಚರ್ ನಿಮ್ಮ ಲೈಫಲ್ಲಿ ಇವರು ತುಂಬಾನೇ ಪ್ರಾಮುಖ್ಯತೆ ವಹಿಸಿದ್ರು? ಸಾಕಷ್ಟು ಜನ ಇದ್ದಾರೆ. ಬಹುಶಃ ನಾರಾಯಣ್ ಮಾಸ್ಟ್ರು ಅವರಿಲ್ಲ, ಇನ್ನೊಂದು ರತ್ನಾಕರ್ ರಾವ್ ಕಾವೂರ್ ಅಂತ ಅವರಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ವಿಶ್ ಮಾಡ್ತೇನೆ. ಆ್ಯಂಡ್ ನಾರಾಯಣ್ ಮಾಸ್ಟ್ರು ಅಂತ ಅವ್ರು ಇಲ್ದಿದ್ರು ಕೂಡ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ನನ್ನಂದರೆ ಬೆಳೆಸಿದವರು ಅವರು, ಹಾಗಾಗಿ ಒಂದವರು. ಮತ್ತು ಗೋಪಾಡ್ಕರ್ ಸರ್ ಇದ್ದಾರೆ. ಸೊ ಸಾಕಷ್ಟು ನಮ್ಮ ಬೇರೆ ಬೇರೆ ವಿಷಯಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅವರು ಕೂಡ. ಸೊ ಗುರು ಸಮಾನರು ಅಂತ ಹೇಳ್ಬೋದು ಅವರಿಗೆ. ಓಕೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನ್ನಿಸ್ತು ಸರ್ ನಿಮಗೆ? ತುಂಬಾ ಖುಷಿ ಆಯಿತು. ಸ್ಪಂದನ ಬಹುಶಃ ಆರಂಭದ ದಿನಗಳಿಂದ ಜೊತೆಯಲ್ಲಿದ್ದವ ನಾನು ಕೂಡ. ಸೊ ಕಾರ್ಯಕ್ರಮದ ಜೊತೆ ಇದ್ದವ, ಈಗಲೂ ಸಪೋರ್ಟ್ ಇದೆ, ಮುಂದೆ ಇರುತ್ತೆ. ಎಲ್ಲ ಚಾನಲ್ಗಳು ಬೆಳಿಬೇಕು, ಏನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡುವಂತಾಗಲಿ, ಆ್ಯಂಡ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಯ ನಮ್ಮದು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟು ಹೊತ್ತು ವಿಸ್ಮಯ ವಿನಾಯಕ್ ಸರ್ ನಮ್ಮ ಜೊತೆ ಇದ್ದರು. ಅವ್ರ ಜೊತೆ ಸಾಕಷ್ಟು ಮಾತಾಡಿದ್ವಿ, ಅವರ ಬದುಕಿನ ಏಳು ಬೀಳುಗಳನ್ನೆಲ್ಲವನ್ನು ತಿಳ್ಕೊಂಡ್ವಿ. ಸೊ ಕಾರ್ಯಕ್ರಮವನ್ನು ಎಂಡ್ ಮಾಡುವಂತಹ ಟೈಮ್ ಕೂಡ ಬಂದಾಯಿತು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಶೋ ಆ್ಯಂಡ್ ಜಾಯ್ನಿಂಗ್. ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಆ್ಯಂಡ್ ಎಸ್ಪೆಷಲಿ ಪ್ರಸಾದ್ ಅವರಿಗೆ ಕೂಡ ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ ಯು ಸ್ಪಂದನ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಬಿ ಹ್ಯಾಪಿ, ನೋ ಬಿ ಪಿ. ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.